ಕಾಪಿ ಕಾಡ್ರನ ಕಾಮಿಡಿ ಬಿತ್ತಿಲ್ ಸೀಸನ್ 2. This program is sponsored by Avish Builders Private Limited, powered by Vijay Vidyut Udyog, co-sponsored by PowerPoint Batteries, Lexa Lightings, Nix Masala. Halo. Bare anjing enana bara ida pani pirge. Enana bara me sawan nakulu. Yan olo tapman tiji papa. Pokkale gannala agala pura kinandu. Tapman pande bakam ammerenu bararonda. Gottapna tette. Satya sangati master baradu aba gottapna yerna sullu yerna satyanu. ನೀವಂತದ ಹೆಡ್ ಮಾಸ್ಟರ್ ಕೊಂಡು ಎನ್ನುವುದು ಇಲ್ಲ ಅಂತ ಆಟ ಆಗ್ತುಂಟಾ ಹೋಗಿರ ಕ್ಲಾಸಿಗೆ ಹೋಗಿರ ಅಲ್ಲೇ ಮಾರ್ರೆ ಭಾಷೆ ಇಲ್ಲದ ಹಾ ಬೈತಾರ ಎಷ್ಟನೇ ಪತ್ತೆ ಕುಲ್ಲೆ ಕುಲ್ಲೆ ಮತ್ತೆ ಬರ್ಬೇರು ಶ್ರೀನಿವಾಸ ಮಾಸ್ಟರ್ ದಾಯಕ ಮ್ಯಾನ್ ಬರ್ರೆ ಅಂತಿದ್ದೆ ದಾರ ತಪ್ಪಿಪ್ಪಂದಲ್ಲ ಎಪ್ಪಿರಿ ಹಾನು ಉಪ್ಪದ್ರ ಎತ್ತುಂಡಿ ಶಾಲೆಡು ಒಂಜಿ ಬೋರಿನ ಅಂಡಲ ಪತ್ತು ಮಾಡಲಿ ಗಿಬ್ಬಣ್ಣ ಇರ ಮಗ ಸಾಂಕುನ ಕೃಷ್ಣ ಬ್ಯಾಗ್ ಬಾರಿ ಊರುಡು ಒಂಜಿಗಲ್ಗೆ ಒಂಜಿ ವಿಸಿಟ್ ಮಾಲ್ ಎಂಕಲ ಊರುಗು ఆయన ಎಂಚಿನ ಮತ್ತ ಪುಗಾರ್ ಬೇರೆ ಆ ಬಾಲೆನು ఆయన ಒಂಜಿ ಆ ತರಗರ್ಚಿದಾದ ఆయన ಪ್ರತಿ ಒಂಜಿಲ ನಿಕ ಪನ್ಪೇರು ಬಾರಿ ಹುಷಾರ್ದೆ ನಿಗ್ಲೇ ದಾದನ ದಾಲ ರಾಂಗ್ ಬತ್ತದು ರಾಂಗ್ ದಾಲಜಿ ಸರಿ ಉಂಡು ಮೂಲು ಆಯನ ಉಪದಾಡು ಕೆಲವು ಜೋಗು ಶಾಲೆ ಬಿಡ್ತಾ ಗೊತ್ತನಿ ಅವು ಗೊತ್ತನಿ ಎಷ್ಟು ಲಾಸಿಯ ಶಾಲೆಗೆ ಏನು ಇನ್ನು ಉಪದಾಡು ಬಗ್ಗೆ ಯಾಪೋ ಪೊಟ್ಟೆ ಸುಲ್ವಾನ ತುಮಾಲ ಗೇರು ಮುನಿಯರು ಪನ್ನೆಗೇನು ಒಂಜಿ ಪಾತ್ರ ಪನ್ನೆಗೇನು ಗೊತ್ತುಂಡಿ ಆಯನ ಕ್ಲಾಸ್ ಇಪ್ಪರೆ ಜಾಸ್ತಿ ಬೇತ ಕ್ಲಾಸ್ ಇಪ್ಪೆ ಅಂತ ಆಗ ಊರುಡು ಮಾತ ಬಾರಿ ಒಂಜಿ ಕ್ಲಬ್ ಉಂಡು ಎಂಕಲ್ ವೀರಣ್ಣಗರು ಆ ಕ್ಲಬ್ ಸನ್ಮಾನ ಮಾಡ್ತಾರೆ ಅಂಚಿನ ಒಂಜಿ ಸಾಹಸ ಮಲ್ಪಂದ ವೀರನಗರದ ವೀರಪುತ್ರ ಎಂಜಿನೊಮ್ಮೆ ವೀರನಗರದ ವೀರಬಾವು ವೀರಬಾವು ವೀರಬಾವನ ಬೆರಿತ ಚೋಲಿ ಜಪ್ಪರೆ ಬರ್ಪೇರುತ್ತೆ ಶ್ರೀನಿವಾಸ ಮಾಸ್ಟರ್ ಬರಡು ಗೊತ್ತಾವಣ ಬಗ ದೆಪ್ಪಿರುತ್ತೆ ಅದು ಹಾಗ ಮಾಡ್ತೆ ನಿಮ್ಗೆ ಗೊತ್ತಿಚ್ಚ ಎಂಚಿನ ಉಪ್ಪದ್ರಿ ಕುಲುಸರಜ್ಜಿ ಒಂಜಿ ಕ್ಲಾಸ್ಗೆ ಪ್ರತಿ ಕ್ಲಾಸ್ಗಳ ಬೋಪಿನಿ ಆಯನ ಕ್ಲಾಸ್ ಬಿಡ್ದು ಪ್ರತಿ ಕ್ಲಾಸ್ಗಳ ಬೋಪಿನಿ ಕೃಷ್ಣಪ್ಪ ನೀನು ಬಾಯ್ ದೊಡ್ಡ ಏನೊಂದು ಅನ್ಕೊಂಡು ಎನ್ನ ಮಗನ ನಾನು ಪುಗಾರ್ನತ್ ಎಂದು ಪುಗಾರ್ದ ಎಂಕದಲ್ಲ ಆ್ಯಾರೇಜ್ ಯಾನ ಇತ್ತಿನ ಸಂಗತಿನ ಮನ್ಬನಿ ಪಾಪ ಈ ಒಂಜಿಗಲಿಗೆ ಎಂಕಲ್ನ ಇಲ್ಲದಲ್ಲ ಇವಲ್ಲ ಪತ್ತೊಂದು ಬೈದಿನ ಕಪ್ಪು ಎತ್ತಾವು ఆయన ಸರ್ಟಿಫಿಕೇಟ್ ఆయన ಬೈರಾಸುಲು ಏತು ಬೈರಾಸುಂಡು ಬೈರಾಸು ಮಸ್ತ್ ಮೀಯರ ಮಾತ್ರ ಒಂಜತಿ ವರಸರ ಒಂಜಪ್ಪಿನತಿ ಏತು ಬೈರಾಸ್ ಇತ್ತನ ಸನ್ಮಾನಾನಗ ಪಾಟ್ನ ಸನ್ಮಾನಾನಗ ಬೈರಾಸ್ ಕಪ್ಪು ಆಯ್ತಾ ಪೂತಮಾಲೆಲು ಅವು ಗೊಂಡೆ ಗೊಂಡೆದ ಮತ ಇದು ಹೊಸ ಸಾಲಿಡುಲ್ಲೆ ಒಂದೊಂದು ಕ್ಲಾಸ್ ಮುಜಿ ಮುಜಿ ಸಟ್ಟಿ ಈ ತೋರ್ಸೋದಿಂತ ಮೂರು ಉಳ್ಳಾಲು ಇರಗದಲ್ಲ ಉಪದ್ರ ಕೊಡ್ತೇನೆ ನಾನು ಓ ಇನ್ನ ಉಪದ್ರ ತಲೆ ತೀರಂದ ಯಾನೆ ಉಡುಪುರ ಇಡಲೆ ಗಿಬ್ಬಣ್ಣ ಮುರಾಣಿ ಒಂಜಿ ಬಾರಿ ಮಲ್ಲ ಸನ್ಮಾನ ಅಲ್ತಾರೆ ಒಂಜಿ ಸ್ಪರ್ಧೆಡು ಶಾಲೆದ ಜೋಕ್ಲು ಇತ್ತವ ಇಂಜಿನ ಸ್ಪರ್ಧೆ ಇಡ್ಲಿ ತಿನ್ನುವ ಸ್ಪರ್ಧೆ ಸಾಹಸ ಏನ ಪನ್ಪುನಿ ಒಂಜಿ ಅಮ್ಮೆ ಅದು ಎಂಕ ಬಾರಿ ಖುಷಿ ಆನ ಎಂಕ ನಲ್ಪ ಇಡ್ಲಿ ತಿನ್ಪುನಿ ಬಂಡ ಒಂಜಿ ಕೃಷ್ಣಪ್ಪ 44 ಹೊರನೆ 2 ನಿಮಿಷ ತಿನ್ನ ದಕ್ಕದ ಬಿಡ್ತೆ ಪ್ಲೇಟ್ 44 ಇದ್ದಾಯಿ ಉಂಟಾಯಿನಿ 44 ತಿಂತೆ ಚಟ್ನಿ ಖಾಲಿ ನನ್ನ ಎಂಚಿನೇಗಿ ಬಣ ತೆಲ್ಪರತ್ತ ಮಾರೆ ಅವು ಬಂಜೆ ಎಂಚಿನ ಮಾರೆ ಬ್ರಹ್ಮರಕಸಿಲ್ಲ ಉಲಾಯ್ಡು ಅದು ಕರೌಂಡು ಒಂಜಿ ಆಡಿಗೆ ದಿತ್ತ ನಾವು ನೀರಾದ ಹೋದಾಂಡು ಅಲ್ಲಿ ಬಕ್ಕುಡು ಒಂಜಿ ಆಡಿಗೆ ಬೇತೆ ಹೋಗ್ಕೊಂಡು ಆಡಿಗೆ ಮುಗಿಯಂಡು ಇಡ್ಲಿ ಮುಗಿಯಂಡು ಮೊರಾಣಿ ಸೂಜಿಗೆ ನೂಲುಗು ಸೂಜಿ ಬಾಡ್ನ ಸ್ಪರ್ಧೆ ನೂಲುಗು ಓಲಿ ಸೂಜಿ ಬಾಡ್ನು ಸೂಜಿಗೆ ನೂಲು ಬಾಡ್ನು ಅರ್ಥ ಆಯ್ತಾ ಐಟ್ಲ ಹಾಗೆ ఆయన ಕಣ್ಣೇತು ಸೂಕ್ಷ್ಮ ಟಕ್ಕಂದು ಒಂಜೆ ಬೆಟ್ಟಕ್ಕೆ ಬಾಡ್ದಾಗೆ ಟೀಚರ್ ಬರಂತೆ ಬಕ್ಕ ಬಾಕಿದ ಮತ್ತ ಪರಡು ಅಂತಾಗೆ ಮೂಲ ಅಂಚೆನಿ ಬಾರಿ ಸರ್ ತಿಕ್ಕಿನ ಜೋಗ್ಲಿ ಉಪದ್ರ ನಂಬರ್ 1 ಮೂರು ನಿಲ್ಲು ಶ್ರೀನಿವಾಸ ಮಾಸ್ಟರ್ ಬರ್ತಾರೀಗ ಮಾಡ್ತಾರೆ ಯಾರಿಗ ಮಸೇದ ಮಸೇದಲ್ಲ ಅವನ ಮುಸುಂಟೆ ಅದು ಹಾಗೆ ಅದು ಮುಖಕ್ಕೊಂದು ಎಂತ ಬುದು
ಇಟ್ಟು ನಾನು ಗೊತ್ತುಂಟಲ್ಲ ನನ್ನ ವಿಷಯ. ನಾನು ಹಿಂದಿನಿಂದ ಬಿಸತ್ತೆ ಆಗ್ತೇನೆ ನಾನು. ತುಲೆ 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 ಪಾತಿರೋದುಲಿ ಯಾಪದ ನೆನಪು ಮಾಡಲ್ಲ ಜೋಕುನಂತ ಎಲ್ಲಿಯಾಗಲ್ಬರು ಬದುಲೆಂದು ಮಕ್ಕಳಿಗೆ ಕೆಲಸ ಅಲ್ಲ ಬಿಸತಿ ಹಾಕುದು. ನಾವು ಯಾವಾಗ ನೋಡ್ತು ಉಪದ್ರ ಕೊಡುದು. ಪಿಯೋನ್ ಆಗಿ ಇರ್ಬೇಕು, ಮಾಸ್ಟರ್ ಅಲ್ಲ ನೀವು. ತುಲೆಗೆ ಬಣ್ಣ ನಿಮ್ಮ ನಾಣೆ ಬರ ನಾನು ಫನ್ ನಿಂಬೆ ನಮಗೆ ಏತ್ ಸುಬಗೆ ಅಂತ ತೋಜಪ್ಪ ಎಂಗೊಂಜಿ ಇಂಜಿ ಅಭ್ಯಾಸ ಈಗ ಬಣ್ಣ ಶಾಲೆದ ಗಂಟೆ ಹಾಕಿ ಬೆಟ್ಟಿಗೆ ಪ್ರತಿ ಕ್ಲಾಸ್ಗಳ ಹೋದು ಜೋಕುಲು ತೂದು ಬರ್ಬಿ ಒಂದು ದಯ ಗೊತ್ತು ನಾನು ಜೋಕುಲು ಮತ್ತ ಗೊಬ್ಬದು ಬಚ್ಚಿದ ಮರಪ ಕೆಲವು ಜುಪ್ಪುವ ಮೇಲೆ ಒಂದೇ ದಿನ ಜೈದಿ ಅಥವಾ ಆನೆ ಜೈದೆ ಅಂಚೆನೆ ಮೊರಡೆ ಅಂಚೆನ ಆತನ್ ಎರಡು ಜೋಕುಲು ಜೈದೀನಿ ಮಗ ಎಡ್ಮ ಗಂಟೆ ಬರ್ತದ ರಿಲೀಸ್ ಮಾಡ್ತೀನಿ ಅಕ್ಲೇನು ಅಂಚೆ ಆ ಚೆಕ್ ಮಲ್ಪ ಅಂದು ರೂಮ್ದುಲ್ಲ ಪೋಪೆ ಒಂಜಿ ಬೆಪ್ಪಿದೇಡ್ ಬರ್ತದೆ ಚಿಲ್ಕ ಬಾಡ್ದೀವಿ ಬೊಬ್ಬೆ ಬಾಡ್ಗಂಡ ಏನಾರ ಉಳ್ಳಿರಿ ಶಾಲೆದ ಪೂರ போதாத்துண்டு ದಯ ಮಾಡ್ತೀವಿ ಇಂದೇ ಇdan ಸುಳ್ಳು ಅನ್ಪುನು ಸಾಲ ಬುರ್ದಾಯಿ ಬೊಕ್ಕ ಎಂಗೊಂಜಿ ಅಭ್ಯಾಸ ಉಂಡು ಎಂಗೊಂಜಿ ಕಲ್ವೇರಿಯಾಗ ಪೋಪುನು ಏರುಳ್ಳೇರು ಏರುಂದು ಆತೇರು ನಿಲ್ಕುದು ಪೋಪುನು ಅಭ್ಯಾಸ ಸಾಲೆದ ಉಳ್ಳಾಯಿ ಸಾಲೆದ ಉಳ್ಳಾಯಿ ಪೊಂಚ ನಿಲ್ಕೆನ ಪೋನಗ ಹೀಗೆ ನಾ ರೂಮ್ ಉಂಡು ಒಂಜಿ ಕೊನೆದ ಉಳ್ಳೆ ಬಲ್ತು ಸಾಲೆದ ಉಳ್ಳಾಯಿಗೆ ಎಂದಾನೆ ಇದನ್ನು ಬಲ್ಪುನು ಒಂದು ಮೆಲ್ಲ ಪೋಯೆ ಪೋದು ತೂಪೆ ಪಪ್ಪ ಎಂಗ ತುಯ್ಯರಾಯ್ದು ಪಪ್ಪ ಈ ತೂಪಾಟಿಗೆ ಏನಿಯ ಅಕೆರಿ ಅವಳು ನಾನು ರಬಕ್ಕ ತುದು ಕೀಲ್ ಬಾಡ್ನಿ ಸಿ ಅಸಹ್ಯ ವರ್ತನೆ ಮೇಲಿನ ಕೇಳಿ ದಯ ಕೀಲ್ ಬಾಡ್ನಿ ಕೇಳಿ దాది గొత్తుంది గిబ్బಣ್ಣ దాదే గొత్తుంది యాను జోకులు ఉల్లాయి పోయేతి ఉల్లాయి పోనాక ನಮ್ಮ ಭಾಗೀರಥಿ ಉಳ್ಳದು ಬೇಲೆದ ಅಂದ್ ವರ್ಕ್ ಪಿಯೋನ್ ಹಾಲು ಚಪಾತಿ ದಿನ ಅಂತ ಉಲ್ಲಾಯಿ ಪೋಯಿ ಕುಡ್ಲೆ ಬಂಡಲು ಕೃಷ್ಣಪ್ಪರ 2 ಚಪಾತಿ ಎಷ್ಟು ಉಂಟು ತಿಂತೀರಾ ಕೆಂಡಲ್ ಮಗ ಭಾಗೀರಥಿಗೆ ದಾಯ ಬೇಜಾರ ಅಪ್ಪನು ಬಂದು 2 ಚಪಾತಿ ನಾನು ತಿನ್ನೊಂದಿತ್ತೀನಿ ಆತಿ ಐಕ್ಕಿಂಬೆ ಆತ ಬೇಗ ಎನ್ನ ಕೈಟಿತ್ತೀನಿ ಕಾಲಿ 2 ಚಪಾತಿ ಮಾತ್ರ ಬೇ ಫಾರ್ ಬಾತು ಭಾಜಿ ಬಾಡ್ದಲ್ಲ ಆತನ್ ಅಪ್ಪನ ಎಂಕೊಂದು ಚಪಾತಿ ಕೋರೊಟ್ಟಿ ಗೊತ್ತಿಜ నాకు ಮಂಗೆ ನಾನು ಅಲ್ಲೇ ಏನ ಇದು ಸುಳ್ಳು ಅನ್ಪುನು ಚಪಾತಿನೇ ಅಲ್ಲ ಜೇತೋನ್ ತಿನ್ಪಾವೇರಾ ಎಂಗ ತೋದು ನಾಚಿ ಡಾಬಲ್ ಬಾಪ ಇನಿ ಆಕೇರಿ ಅವಳು ಜೋಕುಲ್ ತುಯರ ಬಲ್ వండియాను ಕೀಲ್ ಬಾಡ್ ಬಲ್ತೀನಿ ಐದು ಪಕ್ಕದ ಐದು ಪಕ್ಕ ಮಣ್ಣು ಬಡ್ಲಿ ಚಪಾತಿ ಚಪುರ್ದು ಬಿಡ್ಲಿ ಚಪಾತಿ ಶಿಸ್ತನ್ನು ಕಾಪಾಡು ಮತ್ತೆ ಅವರು ಗರ್ವ ಬಂದ್ರು ಶಾಲೆಯಿಂದ ತೆಗೆದು ಅಂತ ಬರ್ತೀನಿ ಅಂದ್ರೆ ರೆಡಿ ಆದ್ರು ಗುಡ್ ಮಾರ್ನಿಂಗ್ ಸರ್ ನಮಸ್ತೆ ಮಾಸ್ಟರ್ ನಮಸ್ತೆ ಸರ್ ಸರ್ ಚಾ ಬರೋಣ ಸರ್ ಇಂಚಿನ ಆಟೋ ಒಯ್ದೀನಿ ನಾನು ಸರ್ ಕಾಫಿ ಕುರ್ಚಿ ಮಕ್ಳೆತ್ತ ಒಯ್ದೀನಿ ಸರ್ ಬೈದೇರು ನಾನು ಅಮ್ಮಿ ಅಮ್ಮನ ತುಂಬ ಬೈತ ಒಯ್ದಿ ರೊಟ್ಟಿ ಸರಿನಿ ಕೇನು ಕೇನ್ಗ ನಾನು ಎಂಜಲ್ಲಾರೆ ನಾನು ಅಮ್ಮೆತೆ ಗಿಬ್ಬಣ್ಣೆ ಬಂದು ಬಾರಿ ಮತ್ತೆ ಎಲ್ಲಿಲ್ಲ ಸಾಮಾನು ಕೊನೋದು ಸೈಕಲ್ ಕೊನೋದು ಪಾಡೋದು ಇನ್ನೆಲ್ಲ ಬಜಿಲ್ ಗಾನ ಇದೆ ಆವಡಿ ಯಾರು ಏರು ಬಜಿಲ್ ತಿಂಪಿ ಅಮ್ಮತ ಕೇಂಡೇರಿ ಕೇಂಡೆ ಅಮ್ಮತ ಕೇಂಡೆ ನಾನು ಬಜತ್ತ ಬೇ ಅಮ್ಮೆತೇನಾ ಎಂಚ ಭೂಮಿಗೆ ಅಂತಾರೆ ಓ ಭಗವಂತ ಎಂಚ ಕದ್ದಾರಿ ಭೂಮಿಗೆ ಪಗ್ಗುಡು ಮೂಜಿ ನನಗೆ ಬಿಟ್ಟಿನಿ ನೀನು ಪಗ್ಗು ಮಣ್ಣು ಮಾಡ್ಲಿ ಹಂಚಿ ಜಾರ್ದ ಬೂರ ನಂಚಿ ಮಾರಿದೆ ಎಂಚಿನ ಮಗ ಕೊಜಿ ಜನ್ಮ ಕೊಡ್ತಾರೆ ಮಾರೆ ಎಂಚಿನ ಉಪದ್ರ ಮಾರಿ ಸಂತಾನ ಮಾರ್ರೆ ಐನ್ ದಾಯಿಗೆ ಶಾಲೆ ಕೊದ್ದ ಇದ್ದಾರೆ ವಾ ದರಿದ್ರ ಪಿಂಡ ಮಾರ್ರೆ ಒಂಜಿ ಚಕ್ ಮನುಷ್ಯನೇ ಮಾರ್ರೆ ನರಕ ತೋತೀನಿ ನಿಕ್ಲು ದಾದನ ತಪ್ಪು ಗ್ರಹಿಕೆ ನಿಕ್ಲು ಏನ್ ತಪ್ಪು ಅಂತೀನಿ ఆయన దాదాపు ఎంకు గొత్తుతాయి పాప ఆయన ఊరుడు వర బలి నీకు 20 ಒಂಜಿ ವಿಸಿಟ್ ಕೊರ್ಲೆ ಇಲ್ಲ ಆ ಬಾಳೆ ಬಣ್ಣ ಜೀವದ ಗಂಟೆ ಆಯ್ ಪೋಯಿನ ಅಲ್ಪ ಪೂರ ಆಗ ಇಲ್ಲ ಅಲ್ಲೆತ್ತದು ದೇವರನ ಪ್ರಸಾದ ಅಡ್ಡ ಗಡಪು ಎಂಜಿನ ಬಸವೆ ಬರ್ಪುಣ ಮಾರ ಇಲ್ಲ ಇಲ್ಲ ಗೈ ಆತತ್ ಒಂಜಿ ಪೊಣ್ಲೆನ್ ಕಂಡಿರ್ತುವ ಮಾಸ್ಟರ್ ಪೊಣ್ಲೆನ್ ಕಂದಿರ್ ತೂಂಡಲ ಪೊಣ್ಣುಲ ಆಂದು ಓಡತ್ತ ಮಾರ ಆಂದು ಓಡತ್ತ ಆ ಮುಸುಟನ ಆಂಡಲ್ಲ ಓಡೆ ಮುಟ್ಟ ಪಾಪ ಪುಣ್ಯ ಮಂಡ ಬಾಲಿಗೆ ಪಾಪ ಒಂಜಿ ಪುಣ್ಲೆನ್ ತೂನಗ ಕನಿಕರ ಬರ್ಪುಂಡು ಕೆಲವು ಪ್ರಯಾದಕ್ಲೆನ್ ತೂದು ಬುಲಿಪುನೈ
ಹೃದಯ ಕರಾಗುನು ಬೇಗ ಕರ್ಮ್ಯಾನ ಹೃದಯ ಕರಾಗು ಓಲ್ಲ ಬಿನಿ ಪೊಣ್ಣಲು ಬಿನಿ ಪಾಂ ಪೊಡೆ ಬರೊಂದಿತ್ತೇರ್ನೋ ರಪ್ಪ ಪೋಯೆ ಕೈಗೊರಿ ಹೌದೇಗಿ ಹೌದೇಗಿ ಜಾಗ್ರತೆ ಜಾಗ್ರತೆ ಅಕಲತ್ ಮೆನ ಜಾಗ್ರತೆ ಮೇ ಬೂರೆ ಬಲ್ಲಿನ ಅಕಲ ಕೈಗೊರ್ಪುಣಿ ಅಕಲ ಜಾಗ್ರತೆ ಮೆನ ಜಾಗ್ರತೆ ಅಂಚಿನ ಅಂಚಿನ ಸರ ಅವು ಅಮ್ಮೆ ಮಗಿ ಬುಡ್ದು ಗೊರ್ಪನತ್ತು ಪುಗರೊಂದೇ ಪುನ್ ಮಗ ನಮ್ಮೆ ಬುಡಚಿ 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 ನೀ ఆయన కథ ಗೊತ್ತು ನಮ್ಮ ಎಂಚಿನ ಶಿಸ್ತುದ ಶಾಲೆ ಏತ್ ಸಿಸ್ಟಮೆಟಿಕ್ ಶಾಲೆ ನಿನಗೆ ಭಾಷೆ ಉಂಟ ಪ್ರಾಣಿ ಏತ್ ಸಿಸ್ಟಮೆಟಿಕ್ ಶಾಲೆ ಏತ್ ಪುರ್ಲದ ಶಾಲೆ ಮರಿ ಏತ್ ಪುದರದ ಶಾಲೆ ಗಾಂಧೀಜಿಯರ್ ಬೈದಿನ ಶಾಲೆ ಮಗನು ಗಾಂಧೀಜಿಯರ್ ಬೈದಿನ ಶಾಲೆ ಈ ಶಾಲೆಗೆ ಬೈದ್ಯರು ಗಾಂಧೀಜಿ ಕಾರ್ನಾಡು ಸದಾಶಿವರ ಎರ್ನಾಡೆ ಪೋಪ್ನ ಐಟ ಮಾರ್ಗೊಡೆ ಹೋಗಿ ಮಿತ್ತಿಗೆ போனாங்க ಅರ್ನ ನೀರೇಳು ನಮ್ಮ ಶಾಲೆ ಬೂರ್ದಿನಿ ನಮ್ಮ ಶಾಲೆ ಬೈದ್ಯರು ನೆರಳಾದ್ರೂ ಬಿದ್ದಿದಲ್ಲ ಮಾರೆ ನೆರಳಾದ್ರೂ ಗಾಂಧೀಜಿದಲ್ಲ ಬೇರೆ ಅವ್ರದ್ದು ನೆರಳು ಬಿದ್ದದ್ದು ಗಾಂಧೀಜಿ ಅಥವಾ ಅಷ್ಟೇ ಆಂಡ್ರಲ್ಲ ಬತ್ತೆ ಇರ್ತಾರೆ ಅರ ನಿರೇಲ್ ಮೂರ್ನತ್ತ ಅವು ಶುದ್ಧ ಅಂಚಿನ ಶಾಲೆ ಮರ ಅಂಚಿನ ಶಾಲೆಗೆ ಈ ಒಂಜಿ ಬತ್ತ ಪುಣ್ಯಾತ್ಮ ಗಾಡಿ ಕೊರಿಯ ಮಾನ ಮರ್ಯಾದೆ ಪೂರದೆತ್ತ ಎಂಚಿನ ಶೇ ಓ ಹಣೆ ಬರ ಕೆಟ್ಟ ಮಗೆ ಮಾರ ಹೆಂಗಾನ ತಾಲ ಪಣಿಯರ್ ಇಷ್ಟ್ರಿ ಪಣಿಯರ್ ಬೇಜಾರಾಪು ಓ ಓ ಓ ಇವನ ಕರ್ಗುಡೆ ಶಾಲೆ ಅಂದ್ರೆ ಗೊತ್ತಾ ನಂಗೆ ದೇಗುಲ ಶಾರದಾ ಮಂದಿರ ನಾವೆಲ್ಲ ಪೂಜಾರಿಗಳು ಪೂಜಾರಿಗಳು ಪೂಜೆ ಮಾಡೋರು ಮಾಸ್ಟರ್ ಪೂಜಾರಿಗಳು ಅಂತ ಶಿಸ್ತುಬದ್ಧವಂತ ಈ ಶಾಲೆಯಲ್ಲಿ ನೀನ್ ಎಂತ ಮಾಡೋದು ಗೊತ್ತುಂಟ ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನೀನ್ ನಾಯ್ದ ಬೀಲ ಯಾವಾಗ ಡೊಂಕಿ ಅಲ್ವಾ ಎಷ್ಟು ಸರ್ತ ಮಾಡಿದ್ರು ಸರ್ತ ಆಗುದಿಲ್ಲ ಅದೇ ತರ ನಿಂದು ಎಷ್ಟು ಹೇಳಿದ್ರು ಅರ್ಥ ಆಗುದಿಲ್ಲ ನಿನ್ಗೆ ಎಂತ ಸಾಯ್ದು ಮಾರೆ ನಿನ್ ದಾದ ಸೈಪಿನ ಮಾರ ನನಗೆ ಮಗ ದಾದ ಮತ್ತೆಂತ ಮಾರ ಮಾಸ್ಟರ್ ಅಂದ್ರೆ ಯಾರು ಒಂದು ಗುರುಗಳು ಅಂದ್ರೆ ದೇವರಿಗೆ ಸಮಾನ ಗೊತ್ತುಂಟಲ್ಲ ನಿನ್ಗೆ ನೀವು ಬಂದ ಕೂಡ್ಲಿ ನಿಮಗೊಂದು ಸ್ವಯ ಅಂತ ಎಂತದು ಬಂದ ಕೂಡ್ಲಿ ಒಂದು ನೀವು ಸಮಾಧಾನದಿಂದ ಮಾತಾಡಿದ್ದೀರಾ ನೀವು ಮಕ್ಕಳ ಹತ್ರ ಹೇಗೆ ಮಾತಾಡ್ಬೇಕು ಪ್ರೀತಿಯಿಂದ ಮಾತಾಡ್ಬೇಕು ನೀವು ಆಗ ಬಂದ ಕೂಡಲೇ ಹುಚ್ಚಲಾಗೆ ಎಂತ ಮಾತಾಡುದು ನೀವು ಒಂದು ಮಾಸ್ಟರ್ ಅಂದ್ರೆ ಸಹನೆ ಸಂಜ್ಞಾನ ಗಾಂಭೀರ್ಯ ಘನತೆ ಅದೆಲ್ಲ ಬೇಕು ನಿಮ್ಮ ಹತ್ರ ಒಂದು ಸಲ ಸಾವು ಹುಚ್ಚ ಯಾರಿಗೆ ಹೇಳಿದು ಇವರು ಹುಚ್ಚವ ಗೊತ್ತಾನೆ ಯಾವಂತಾವ ಎನಿಸ್ಲಿಲ್ಲ ಇವನ ಹತ್ರ ಇಷ್ಟೊಂದು ಶಬ್ದ ಭಂಡಾರ ಉಂಟು ಈಗ ಭಂಡಾರಗೂ ಮಣ್ಣು ಮಾಡ್ಲಿ ಭಂಡಾರ ಮಾರೆ ಬೈತಿದ್ದಾನೆ ಮಾಸ್ಟ್ರಿಗೆ ನೀವು ಶಬ್ದ ಭಂಡಾರ ಹೇಳ್ತೀರಿ ಮಾರೆ ಅದು ಯಾನು ಇನ್ನೂ ಮಾರ್ರೆ ಇಂಗ್ಲಿ ತಾನು ಬುದ್ಧಿ ಬಂದ್ರೆ ಎಂಗುಲ್ಲೇ ಇದ್ದೀನ ಎಂಗ್ಲಲ್ಲೇ ಇದ್ದೀನ ಅವೇ ಸರ್ ಅಲ್ಲ ನಿಮ್ಗೆ ಬುದ್ಧಿ ಎಂಗ್ಲೇ ಬುದ್ಧಿ ಮಾಡೋಲ್ಲ ಬರ್ರೆ ಗೊತ್ತಾಗ್ತದೆ ಮಾತಾಡ ಫಸ್ಟಿಗೆ ನಿಮಗೆ ಬುದ್ಧಿ ಹೇಳುವಷ್ಟು ನಾನು ಬುದ್ಧಿವಂತ ಅಲ್ಲ ಅದು ನಂಗೆ ಗೊತ್ತು ನನ್ನ ತಂದೆ ಕಲಿಸಿದ್ದಾರೆ ಅದು ಹೇಳಿದೆ ನಾನು ಆದರೆ ಒಂದು ಶಾಂತಿ ಬೇಕಲ್ಲ ಎಲ್ಲಿ ಮಾಸ್ಟರ್ ಹತ್ರ ಸಹನೆ ಇರ್ತದೆ ಶಿಸ್ತು ಆಗಾಮಿ ಅದಿರ್ತದೆ ಶಾಂತಿ ಇರ್ತದೆ ಅದು ಒಂದು ವಾತಾವರಣ ಒಳ್ಳೆದಾಗ್ತದೆ ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಸ್ವಲ್ಪ ವಾಂತಿ ಇರ್ತದೆ ವಾಂತಿ ಮಾಡಿಸ್ತಾರೆ ಈಗ ಕಂಪ್ಲೇಂಟ್ ಪಟ್ಟಿ ತೆಗಿತೇನೆ ಈಗ ವಾಂತಿ ಮಾಡಿಸ್ತಾರೆ ಈಗ ಒಂದು ನಿಮಿಷ ಈ ಮಗ ನಾನೇ ಮರ ಪಟ್ಟಿ ಬಂಡ್ರಂಡು ಬಾಕಿದ ಜೋಕ್ಲಿ ಲಂಚ್ ಅಜ್ಜಿ ಇಡೀ ಜೋಕ್ಲಿಯನ್ನು ಪೂರ ಲಗಾಡಿ ಬರ್ನಿ ಆಯ್ ಸರಿ ಇತ್ತಿರ ಜೋಕ್ಲಿಯನ್ನು ಪೂರ ಹಾಳು ಬಲ್ತೀನಿ ಆಯ್ ನಾನು ಇಂಚಿ ನಾಳೆ ಬರ ದಾದ ತಪ್ಪು ಮಲ್ತೆ ದಾದ ಕತೆ ಅಂತ ಪೂರ ಲಿಸ್ಟ್ ಉಂಡು ಒಂದೊಂದೇ ಲಿಸ್ಟ್ ಬನ್ನು ತಪ್ಪು ಮಾಡ್ಲಿಲ್ಲ ನೋಡ್ತೇನೆ ನನ್ನ ತಪ್ಪೆಲ್ಲ ಹೇಳಲಿಕ್ಕೆ ಉಂಟು ಒಡ್ಡ ಮಾತಾ ಹೊಡಿಬೇಡಿ ಹೇಳು ಏನೆಲ್ಲ ಒಂದು ತಪ್ಪಿದೆ ಎಲ್ಲ ಹೇಳು ಬೇಗ ಒಂದೊಂದು ಲಿಸ್ಟ್ ಬರ್ಬೇಕು ನಂಗೆ ಲೀಸ್ ಮಸ್ತ್ ದಾಯ ಮಾಸ್ಟರ್ ಗೊತ್ತಿತ್ತು ನಾನು ಒಂಜಿ ಪರ್ದ ರಡ್ಡು ನಿರ್ದ ಕೊರ್ಪುಡಿತ್ತೆ ಉಂಟೀಗ ಏರೇನು ಪ್ರೀತಿಯ ಬಾಗಿಗೆ ತಲೆಬಾಗಿ ನಮಸ್ಕಾರಗಳು ಬಾಗಿ ಸಂಜೆ ನಾವು ಮ್ಯಾಗಿ ತಿನ್ನುವ ಇಂಚ ಸಾವಿ ಒಂದು ಏನೇ ಅವು ತರ್ತೀನಿ ಅಷ್ಟೇ ಮರ್ಯಾದೆ ಬೇರೆ ಮತ್ತ ಇದು ನಿಮ್ಗೆ ಸಂಬಂಧಪಟ್ಟಂತ ವಿಷಯ ನಾನು ನಿಮ್ಮ ಗಮನಕ್ಕೆ ತರಲಿಲ್ಲ ಹೇಳು ನಂಗೆ ಹೇಳಲಿಕ್ಕೆ ಸಹ ಇಷ್ಟ ಇಲ್ಲ ಬೇಡ ಅಂತ ಬಿಟ್ಬಿಟ್ಟಿದ್ದೇನೆ ಇಷ್ಟ ಆದ್ರೂ ಕಷ್ಟಪಟ್ಟು ಹೇಳು ತೊಂದರೆ ಇಲ್ಲ ನನಗೆ ಅವನ ಮರ್ಯಾದೆ ಹೋಗ್ಬೇಕು ಇದು ನಿನ್ನೆ ಪಜ್ಜಿ ನಡೆದಂತ ಘಟನೆ ಹೇಳು ಮಾಷ ನಿಮ್ಮ ಮಗಳಿದ್ದಾಳಲ್ಲ ಶಾಂತಿ ಅವಳಿಗೆ ಇವಾಗ ಕೆಪ್ತಂಡಿಗೆ ಹೊಡೆದಿದ್ದಾನೆ ಎನ್ನ ಬಾಲಿಗೆ ಕೆಪ್ತಂಡಿಗೆ ಆಗ್ಬಿಟ್ಟ ಮತ್ತೆ ನೀ ಆತದ ಐದ ಮತ್ತೆ 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 ನಾನು ಸತ್ಯವನ್ನು ಬಿಟ್ಟು ಸುಳ್ಳನ್ನು ಹೇಳುದಿಲ್ಲ ನನಗೆ ನ್ಯಾಯಾಂಗ ಕಾಯಾಂಗ ಎಲ್ಲ ತಂದೆ ಕಳಿಸಿದ್ದಾರೆ ಸತ್ಯವ ನಿಮ್ಮ ಮಗಳಿಗೆ ಕೆಂಪು ತಂಡಿಗೆ ಕೊಟ್ಟದು ಸತ್ಯ ಯಾಕೆ ಕೊಟ್ಟದ್ದು ನೀ ಏನ್ ಬಂದ ಪಪ್ಪ ಹೇಳು ಹೇಳು
ಮುಗುಲ್ ಜೋಕ್ಲೇನು ಶಾಲೆ ಕಳಪುಂಡಾಯ ಅಪ್ಪೆ ಮನಕ್ಲಿ ಒಂಜಿ ಎಡ್ಡೆ ಕಲ್ತದ್ದು ಅಪ್ಪನ ಜೋಕ್ಲು ಒಂಜಿ ಮಲ್ಲ ಜನವಾಡು ಒಂಜಿ ಎಲ್ಲ ಅಪ್ಪೆಮ್ಮನ್ ತೂವಾಡು ಅತ್ತೊಂಜಿ ಪೊರ್ಲು ಬದುಕಾಡು ಬಂದು ಉದ್ದೇಶ ಅಪ್ಪೆ ಮನಗಳು ಶಾಲೆ ಕಲ್ಪವಳು ನಂಗೆ ಗೊತ್ತುಂಟು ಗೊತ್ತಿದ್ರೆ ನಾನು ಗೊತ್ತಾಗ ನಿಮಗೆ ಆಗ್ಬೇಕಂತ ಹೇಳುದು ನನಗೆ ಯಾಕೆ ಮಂಗಲಿ ಯಾಕೆ ಹೊಡೆದದ್ದು ಅದೇಳು ಅದೇಳು ಎಂತ ನಿಮ್ಮದೇ ಅಂತ ಉಂಟು ಅಲ್ಲ ಹೇಳು ಅಂತ ಹೇಳುದು ಹೇಳುದು ಮತ್ತೆ ಅಂತ ಬಗಳುದ ಇದು ನೀನ್ ಹೇಳು ಮಗ. ಈಗ ಹೆಂಕ್ ಒಂದು ಮೇನ್ ಇರುವಾಯ್ತು ಬರ್ತನ ಪಾಪ ಹಾಗೆ ಮೇನ್ ಇರ್ಬೇಕು ಅವ್ನು ಕಟ್ಕೊಂಡು ಹಂಗೆ ಕತ್ತನ ಆಗುದೇವು ಏನ ಜೀವ ದುನ್ನತ್ತ ಅಂತ ನಮ್ಮ ದುನ್ನದೆ ಬಿಂಡೋಗು ವೆಯ್ಟ್ ಬಿಟ್ಟು ನಾನು ಕುಪ್ಪಿರಿಂಜ ಒಂದು ಕೊನೋಟ ಮಾರ ಓಡ್ಲೆ ಮೇನಿರು ಮೈಪರ ನಮ್ಮ ಸಾಲದ ಕಕ್ಕುಸುಗು ಪೋಯಿನಿ ದೇವರ ಮಾಸ್ನಾಗ್ಲಿ ಕೆಲವು ಮಾಸ್ನಾಗ್ಲಿ ಸ್ವಯಂಡ ಮಾಸ್ತೆ ಮಳಮಳ ಬಗಳು ಇರತ್ತ ಗೌರ್ಮೆಂಟ್ ಸಂಬಳ ತಿಂದುದು ಆ ಜೋಕುಲ್ ಮೈ ಪಾಪದ ಆ ಕಕ್ಕುಸು ನಿರ್ಮಲ ದೀಪರ ಬಜ್ಜಿ ಕೊಟ್ಟೆಲ್ ಬುದ್ಧಿ ಏನಾರ್ದು ಮೈಪರ ಈ ಜನ ರಪ್ಪ ಹೋದು ಅತ್ತ ಒಂಜಿ ನಾನು ಪಟ್ಟೆ ಜಿಪ್ಪುಟಪ್ಪ ವಾಸನ ಮತ್ತೆ ಕೆಟ್ಟಿದ್ದು ಮೂರು ಅಡ್ಮಿಟ್ ಆಗ ಜೋಕುಲು ಕೃಷ್ಣಪ್ಪ ದಾದ ತಿಂದದ್ದು ಮೈ ಬಿಡಿ ಎಂಚಿನ ವಾಸನ ನನ್ನ ಮೂರು ಮೈತಿನ ಸೀಕು ಸುರುವ ಪಂಡೆ ನಮ್ಮ ಪಾರ್ಕ್ ಇದ್ದ ತೋಟ ಉದ್ಯಾನವನ ಪಾರ್ಕ್ ಇದ್ದ ಉದ್ಯಾನವನಗೆ ಹೋದು ಪ್ರಶಾಂತವಾಯಿನ ವಾತಾವರಣ ನಾನೊಂಚೂರು ಮೈ ನೀರು ಮೈ ಬುಗ ನಿಂಚ ದೆಪ್ಪೆ ಒಂದು ಕೋಟನ್ನ ಇಡಿಟ್ಟು ಕುಂಕು ಯಾನು ಅಲ್ಲ ನಾಯಿದಾಗಿ ನೀನು ಅಂತ ರಪ್ಪ ಪಾಪ ಕಿನ್ಯತ ನಮ್ಮ ಸಾಂಘಗ ಒಂದಂತ ಬಲ್ಲ ಇಂತ ಓಪನ್ ಪುದಿಲ್ನು ಎಂದಿನ ವಿಚಿತ್ರ ಘಟನೆ ಮಾಡ ಶಾಂತ ಬಂದಿದ್ದೀರ ನಮ್ಮ ಜಗದೀಶ್ ಬಂದ ಸಲದ ಅನ್ನ ಮಗೆಲ ಮೆರ್ನ ಮಗಲ್ಲ ಕಿಚ್ಕಂదని కిచ్చుకోరొందులు ఇంకా నాచిగడ దాలవల్లి కోపల వరొందు అప్ప కొంచెం మాస్న మగలు కొంచెం ఏత్తు లేకడు కడపొడిన మగలు అప్ప అక్కులో కుచ్చు కుచ్చు పాతేను అన్నగా అట్టచ్చ ఆయన కొంచెం పెట్టి జల్లి వల్లదియే ముళ్ళ చెప్తాండి కొంచెం పెట్టిదియో ఓకు నడి మనకి నడి ನನ್ನ ಮಾಸ್ನ ಮಗಲ ನೀನು ಈಗ ಮಾಡ್ದಾನು ತಪ್ಪ ಕಡೆ ಪುಟ್ಟಾನು చెప్తాండి కాకది నేను ಕಂಪ್ಲೇಂಟ್ ನಂಬರ್ 2 ನೆಕ್ಸ್ಟ್ ಕೂಡ ಒಂದು ಪಾಯಿಂಟ್ ಐದು ಪಕ್ಕದ ನೆಕ್ಸ್ಟ್ ఆయన కంప్లైంట్ వన్ నెక్స్ట్ వన్ ఇప్పుడు కొంచెం జోకులేను పాప బంగాలు కలపం ಅಂಡ ಮಾತ ಒಂದು ತಪ್ಪತ್ತೆ ಪಪ್ಪ ಯಾನು ಸುರುಕೆ ಬಂತೆ ಮಾಸ್ಟರ್ ಕಾರ್ಯಾಂಗ ನ್ಯಾಯಾಂಗ ಬಕ್ಕ ಸಂವಿಧಾನ ಮಂಡು ಮಾಡ್ಲೆ ಮಾರ್ರೆ ನೆಕ್ಸ್ಟ್ ಬನ್ನಿಯಾ ಅಷ್ಟೇ ರಡ್ನೇದ ಅಲ್ಲೇನು ಬಿಡಿ ರಾಪತಿನ ಮಾರ ಆತ ಬಕ್ಕ ಕ್ಲೈಮ್ಯಾಕ್ಸ್ ಅಂತ ಆಯ್ತು ಕ್ಲೈಮ್ಯಾಕ್ಸ್ ಏನ್ ಇಲ್ಲ ತುಪ್ಪೆ ಮಂಡೆ ಚಾಲ್ಕೊಚ್ಚಿ ನೆಕ್ಸ್ಟ್ ಕಂಪ್ಲೇಂಟ್ ಸರ್ ಒಂದು ಇಷ್ಟು ದೊಡ್ಡ ಹುಡುಗ ಪ್ರಪಂಚ ಜ್ಞಾನ ಇರುವವ ಒಂದು ಇಷ್ಟು ದೊಡ್ಡ ಹುಡುಗ ಒಂದು ಪಡಿವಳ ಮಾಸ್ಟರ್ ಕ್ಲಾಸ್ ಅಲ್ಲಿ ಚಡ್ಡಿಯಲ್ಲಿ ಮೂತ್ರ ಮಾಡಿದ ಚಡ್ಡಿಯಲ್ಲಿ ಮೂತ್ರ ಮಾಡಿ ಇಡೀ ಕ್ಲಾಸ್ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ ಮಕ್ಕಳಿಗೆ ಒಂದು ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ ಸರ್ ಶಾಲೆ ಕೇಳಿ ಸರ್ ಕೇಳಿ ಮರ ಅಮ್ಮತೆ ಕೇಳಿ ಅದೇ ನಿಮ್ಗೆ ಎಂತ ಆಯ್ತು ನನ್ನ ಜಾತಿಯಲ್ಲಿ ನಾನು ಮೂತ್ರ ಮಾಡಿದಲ್ಲ ಅದೊಂದು ಇದು ಪ್ರಶ್ನೆ ಅದು ಶಾಲೆಯಲ್ಲಿ ಮಾಡ್ತಾರ ಮೂತ್ರ ಮಾಡ್ತಾರ ಶಾಲೆಯಲ್ಲಿ ಮಾಡ್ಲಿಕ್ಕೆ ಕಾರಣ ಉಂಟು ಯಾಕೆ ಮಾಡಿದ್ದು ಅಲ್ಲ ನಾನು ಮಾಡಿದ್ದು ಮತ್ತೆ ಹೇಗೆ ಪಡಿವಾಳ ಮಾಸ್ಟರ್ ಕಾರಣ ಇಲ್ಲದೆ ಎಂತ ಒಂದು ಸಾಕು ಮಾರ್ರೆ ಬಿಡಿ ಪಡಿವಾಳ ಮಾಸ್ಟರ್ ಇದು ಆಗ್ತಿತ್ತು ಕ್ಲಾಸ್ ಗೊತ್ತಿಲ್ಲದೆ ಚಿಮ್ಮಿತ ಏನ ಚಿಮ್ಮಿತ ಜಲಪಾತ ಇದು ಮಾಡುವ ಅವಳು ಪಾಠ ಆಗ್ತಿತ್ತು ಅವ್ರದ್ದು ಪಡಿವಾಳ ಮಾಸ್ಟರ್ ಇದ್ದು ಪಪ್ಪ ಅನ್ನ ಪಾಠ ಉಂಟು ಅಂದ ಪಾಠ ಅನ್ನಗ ಅವರು ಅಂಗಾಂಗದ ಸೃಷ್ಟಿಯಿಂದ ಅರ್ನ ಪಾಠ ಅಂಗಾಂಗದ ಸೃಷ್ಟಿ ಅವ್ರು ಪಾಠ ಮಾಡಿ ಚಂದ ಪಾಠ ಹೊಡೆದು ಪಾಠ ಮಾಡ್ತಿದ್ರು ಆಗ ನನಗೆ ಸ್ವಲ್ಪ ದಮ್ ಕಟ್ಟಿದಾಗ ಆಗಿ ಮೂತ್ರ ಬರುವ ಸ್ಥಿತಿಯಲ್ಲಿ ಅದು ಲಾಸ್ಟ್ ಮುಟ್ಟಾಯ್ತು ಅದಂಗ ಆಗ ನಾನು ಹೇಳಿದೆ ಮಾಸ್ಟರ್ ನನಗೆ ತಡಿಲಿಕ್ಕೆ ಆಗೋದಿಲ್ಲ ನನಗೆ ಒಂದಕ್ಕೆ ಬರ್ತಾ ಉಂಟು ಎಂತ ಮಾಡ್ಬೇಕು ಗೊತ್ಕೋ ನನ್ನ ಪಾಠ ಮುಗಿಲಿ ಮತ್ತೆ ಎಲ್ಲರ ಮಧ್ಯದಲ್ಲಿ ಹೋದ್ರೆ ಅದು ಬೇರೆ ಮಕ್ಕಳಿಗೆ ಡಿಸ್ಟರ್ಬ್ ಆಗ್ತದೆ ದಮ್ ಕಟ್ಟಿ ಕೂತ್ಕೋ ನಾನು ಗುರುಗಳಲ್ಲ ಅವರ ಮಾತು ಕೇಳ್ಬೇಕಲ್ಲ ಅಂತ ನಾನು ದಮ್ ಕಟ್ಟಿ ಹಿಂಗೆ ಕೂತ್ಕೊಂಡೆ ನ್ಯಾಯಾಂಗದ ವ್ಯವಸ್ಥೆ ನ್ಯಾಯಾಂಗ ಪೂರ ವ್ಯವಸ್ಥೆ ದಮ್ ಕಟ್ಟಿ ಕೂತ್ಕೊಳ್ಳುವಾಗ ಮಾಸ್ಟೆಲ್ಲ ಪಾಠ ಮುಗಿಸಿದ ನಂತರ ಅವರಿಗೊಂದು ಆಕೇರಿಗೆ ಜೋಕು ಅಲ್ವಾ ಕಾಮಿಡಿ ಮಾಡುದು ಅಭ್ಯಾಸ ಒಂದು ಪುಟ್ಟು ಜೋಕು ಯಾವಾಗ ಹೇಳ್ತಾರೆ ಅವರು ಅದು ನಗಲಿಗೆ ಬರುದಿಲ್ಲ ಪಾಪ ಅವ್ರದ್ದು ಜೋಕಲ್ಲ
ಎಲ್ಲರೂ ಸಹ ಮರ್ಕ ಸಂಕಟದಲ್ಲಿ ನಗಾಡಿದ್ರು. ನಾನು ಸಹ ಅವರಿಗೆ ಖುಷಿ ಆಗ್ಬೇಕಂತ ಏನಾಯ್ತು ಏನಾಯ್ತು? ಅದು ಅಣೆಕಟ್ಟು ಹೊಡೆದು ಅಲ್ಲಿಗೆ ಜಾರಿ ಹೋಯ್ತು. ದೇವರೇ, ಮೂತ್ರ ಹೋದದು. ಅದು ಅವರದ್ದು ಮಿಸ್ಟೇಕ್ ಅಲ್ಲ, ನಂದ. ನಾನು ಹೋಗ್ತೇನಂತ ಹೇಳಿಲ್ವಾ? ಅದಕ್ಕೆ ಸಹ ಒಂದು ನಿಮ್ದು ಇದು ಕಂಪ್ಲೇಂಟ್ ತೆಕ್ಕಲ ಉತ್ತರ ರೆಡಿ ಉಂಡತ್ತ ಮಾರ ನೆಕ್ಕದಾದ ಮಾಡ್ಬಿಡು ಮಾರ ನೆಕ್ಕದಾದ ಸೈ ಹೊಡಿ ಅಂತ ನ್ಯಾಯಾಂಗ ಇರೋ ನ್ಯಾಯಾಂಗ ಈ ನ್ಯಾಯಾಂಗ ಸಾಕ್ಷಿ ಮಂಡೆ ಬೆಚ್ಚಾಬ್ ಮಾರ ಎಂಕಿನ ಮಗಕ್ಕೆ ಸೃಷ್ಟಿ ಕೊಡ್ತಾರ ಮಾರ ಎಂಕಿನ ಮಗನ ಪುಟ್ಟದಾರ ಮಾರ ಮಂಡೆ ಬೆಚ್ಚಾಬಿಡು. ಓ ದೇವಾ, ನಂದೊಂದು ಇಷ್ಟು ಚಿಕ್ಕ ವಿಷಯ ಇವಾರ್ದು ಚಪಾತಿ ಮಾಲಾಗಿ ಅದು ಬಿಡ. ಅದ್ರ ಬಗ್ಗೆ ಯಾಕೆ ಮಾತಾಡುದೀಗ? ಶ್ರೀನಿವಾಸ ಮಾಸ್ಟ್ರೆ, ನೆಕ್ಸ್ಟ್ ಕಂಪ್ಲೇಂಟ್ ಸಾಕು ಮಾಸ್ಟರ್. ಉಂಟು 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 ನಿಲ್ಲ ಮರ್ಕ. ನಮ್ದು ಶಕುಂತಲ ಟೀಚರ್ ಇದ್ದಲ್ಲ ವಿಜ್ಞಾನದ್ದು, ನೀವು ಮಾತಾಡ್ತಿರ್ತೀಯ. ಏನಾಯ್ತು ಏನಾಯ್ತು? ಅವರ ಕ್ಲಾಸ್ ಅಲ್ಲಿ ಎಲ್ಲ ಮಕ್ಕಳು ಕ್ಲಾಸ್ ಆಗುವಾಗ ಹೊರಗೆ ಹೋಗುವಾಗೆ ಮಾಡಿದ ನಾವು. ಇಲ್ವಾ ಕೇಳಿ, ಹೇಳ ಹೇಳ. ಕ್ಲಾಸ್ ಆಗುವಾಗ ಹೊರಗೆ ಹೋಗುವಾಗ ಎಲ್ಲ ಮಕ್ಕಳು, ಇವ ಮಾತ್ರ ಒಳಗೆ. ಅದೇಗೆ ಅದೇಗೆ ಮಿಕ್ಕ ಮಕ್ಕಳೆಲ್ಲ ಹೊರಗೆ. ಹೇಳ ಹೇಳ. ಎಂತ ತಂಟೆ ಮಾಡಿದಿ? ಅದೊಂದು ಏನೋ ಒಂದು ದುರ್ಘಟನೆ ನನ್ನ ಜೀವನದಲ್ಲಿ ಆದದು. ದುರ್ಘಟನೆ ನಿನ್ನ ಜೀವನದಲ್ಲಿ ಎಂತ ಆದದ್ದು? ಅದು ಇವರ ಮಿಸ್ಟೇಕ್. ಅದು ತಂದೆದೆ. ಅದು ಮನೆಯಲ್ಲಿ ಒಂದು ಕೋಲಿತ್ತು, ಅದು ಸ್ವಲ್ಪ ಮರೆಯಲ್ಲ ಕೂರ್ತಿತ್ತು. ಕೂರ್ತಿ ಕೋರಿಯನ್ನು ಇವರು ಕಚಿಪ್ ಮಾಡಿದ್ರು. ಕಚಿಪ್ ಮಾಡಿ ತಿಂದ ನಂತರ ನಾನು ಹೇಳಿದೆ, ಅದು ಸ್ಮೆಲ್ ನೋಡಿ ಇದು ಹೋಗಿದೆ, ಧ್ವನಿ ಪಗರಿದೆ. ಸಿಂಗರ ಧ್ವನಿ ಬಗರ್ದೆ ಕೋರಿ ಅಂತ ಕೂರು ಅಂತ ಕೂರ್ದು ಎಂಡ ಪಣ್ಣಂತು ನಾವು ಏನನ್ ಕೇರ್ಲಿ ನಮ್ಮೂನೆ ಬಲ್ಲೆ ಮಾರ್ರೆ ಇತ್ತ ಪನೋಡ್ಚಿ ಹಾಳಾಗಿತ್ತನ. ಅವು ಪರಂಗದ ವಾಸನ ಬೊಕ್ಕ ಮೇಲ್ ಬಂದಿರಿ ಯಾನ್ ತಿಂದಿಜ ನಿಕ್ಕದಾನ ಜಪ್ಪುಜ ಬಂದಿರಿ ತಿಂದೆ. ತಿಂದು ಸಾಲೆ ಪೋನಗನೆ ಪೊನಂತು ಇನ್ನಾಂದು ಒಂದು ಸೊರಟ್ಟೋ ಪೊನಂತು ಕೋರಿಯ ಅತ್ತತ್ತು ಬಂದಿದ್ದು ಲೈಟ್ ಗುಲ್ 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 ಮರ್ಕ ಸಂಕಟ ಸಾಲೆ ಹೋದು ಕುಲ್ಲೊಂಡಾಗನೆ ಮುಕ್ಲೇಗೆ ಜೋಕ್ಲೆ ಮತ ಮುನ್ಸೂಚನೆ ಕೊಟ್ಟೆ, ಆದಷ್ಟು ಹತ್ತಿರ ಬರಬೇಡಿ, ತೊಂದರೆ ಇದೆ ನಿಮ್ಗೆ, ದೂರ ದೂರ ಸರಿದು ಕೂತ್ಕೊಳ್ಳಿಂದು ಅಕ್ಲಿಗೆ ಮುನ್ಸೂಚನೆ ಕೊಟ್ಟೆ. ಸುಂಟರ ಗಾಳಿ ಬರ್ಬೋಣ ಹವಾಮಾನ ವರದಿ ಸರ್ ಅವು ನಂದು ಸೂಚನೆ ಕೊಟ್ಟು ಪಂಡನ ಪಂಡ ಹಾಕಲ್ಲ ನಂದು ಇದು ಸರಿ ದೂರ ದೂರ ಕೂತ್ಕೊಳ್ಳಿ ಎಂತಾದ್ರೆ ಆಗ್ತದೆ ಅವಂತರ ಅವಾಗಡ ಆವಾಗ ನೀವು ಅದಕ್ಕೆ ನೀವೇ ಹೊಣೆಗಾರರು ಅಂತ ಪಂತ ಹಾಕಲ್ಲ ಶಬ್ದ ಡಬ್ಬ ನನ್ನ ಶಬ್ದಕ್ಕೆ ದರಿತ ಮನೆ ಕಟ್ಟು ದರಿದ್ದು ಒಂದು ಆತ ಪೂರಾ ಜೋಕು ಬಲ್ತೀರಿ. ಓ ಓ ಹೊಸನೇ ಹೊಸನೇ ಅಂತ ಪೂರ ಬಲ್ತೀರಿ. ಎಲ್ಲ ಕಲುಷಿತ ಮಾಡಿದ್ದಾನೆ ಸರ್. ಎಂಕಿನ ಮಗೆ ಮರ ಬುದ್ಧಿ ಬೋರ್ಡು ನತ್ತವು ಬೋರ್ಡು ಶಿಸ್ತು ಕಲ್ಪಲೆ ಮರ ಶಿಸ್ತು ಕಲ್ಪಲೆ ಮಗ ಸಿಟ್ಟು ಅನ್ನಾಗ ಎಂಕ್ಲರಿಗ ಸಿಟ್ಟು ಗೊತ್ತು ಪೋಪುನಿಗೆ ಸಿಟ್ಟುಂಡ ಪುಸ್ತಕ పోతుంది నైకదాని బరాబర్ ఇంచిన పాత్రలా అప్పుడు మాతకు ఉత్తర ಬೋರ್ಡು ಅತ್ತತ್ತ ಪ್ರಕೃತಿ ನಿಯಮಿತದು ಎಂಚಿನ ದಾದನ ತಪ್ಪತ್ತವು ಮಾಸ್ಟರ್. ಕೋರಿ ಪೊಜಂಕನಗಳ ಅಂತೀಯ ಕೋರಿದ ಕಣ್ಣು ಕೆಂಪಿತ್ತು. ಸ್ಕಾಚ್ ಮಾಡಿತ್ತು ಭಯ್ಯನ ಹತ್ತು ಐಕ್ ವಿಸರ್ಜನೆ ಅದನ್ನ ಬಕ್ಕ ಜೋಕ್ಲಿಗೆ ನಮಾಂಡಲ್ಲ ಒಂಚೂರು ಜೋರು ಬಂದಾಗ ನಮ್ಮ ಬುಲ್ಗಲ್ಲು ಮತ್ತೆ ದೀಪ ಹೊಡಿ ಅವು ಜೋಕ್ಲಿಗೆ ಅವು ಗೊತ್ತಾಗ್ಬಿಡ ದಾದ ಮಾಡ್ಕೊಂಡು ಮಾಪ್ ಮಾಡ್ತೀವಿ ಆಯ್ನ ನಿಂದು ನಿಗುಲು ಜೋಕ್ಲಿಡಕ್ಕೆ ಪ್ರಶ್ನೆ ನಾವು ಒಂಜಿ ಶಿಸ್ತು ಜನ ಮಗೆ ಮಾರ ಎಂಚಿನ ಮಗೆ. ನೆಕ್ಸ್ಟ್ ಕಂಪ್ಲೇಂಟ್ ನೆಕ್ಸ್ಟ್ ಮಸ್ತ್ ಉಂಟಾ ಉಂಡು ಉಂಡು ಹೆಡ್ ಮಾಸ್ಟರ್ ಅವರು ಮರ್ಯಾದೆ ಮಾಡಿದೆ ನಾನು ಇಲ್ಲಿ ಬಗ ಮತ್ತೆಂತ ಮಾಸ್ಟರ್ ಎಷ್ಟು ತಂದೆ ಹತ್ರ ತಂದೆ ನನಗೆ ಸಪೋರ್ಟ್ ಉಂಟು, ನಿಮ್ಮದು ಸಪೋರ್ಟ್ ಇಲ್ಲ ಮಾರ. ಅವರ ಸಪೋರ್ಟ್ ನೀನು ಬೆಳೆದದ್ದು. ಎಷ್ಟು ಮಕ್ಕಳು ಈ ಶಾಲೆಯಲ್ಲಿ ಎಷ್ಟು ಹೆಸರು ತಂದಿದ್ದಾರೆ ಗೊತ್ತು ನನಗೆ, ಎಷ್ಟು ಮಕ್ಕಳು ಸಾಧನೆ ಮಾಡಿದ್ದಾರೆ ಗೊತ್ತುಂಟ. ನೀನು ಒಂದು ಬಂದು ಮಾರ ಆ ಮಕ್ಕಳಿಗೆ ಎಷ್ಟು ಉಪದ್ರ ಆಗಿದೆ ಗೊತ್ತು ನನಗೆ. ಆ ಮಕ್ಕಳನ್ನು ಹೊರಗೆ ಹಾಕಿದ್ರಲ್ಲ ಶಾಲೆಯಲ್ಲಿ, ಎಂತ ಕ್ಲಾಸಿಂದ ಹೊರಗೆ ಹಾಕಿದ್ರಲ್ಲ, ಆ ಮಕ್ಕಳಿಗೆ ಲಾಸ್ ಅಲ್ಲದು. ಲಾಸ್ ಅಂತ ಮತ್ತೆ ಅವರಿಗೆ ಖುಷಿಯಾಗಿದೆ. ಯಾಕೆ? ಬಹಳ ಖುಷಿ ಆಚರಣೆ ಆಗಿದೆ. ಆಚರಣೆ ನನಗೆ ಅವರು ಖುಷಿಯಾಗಿ ಗೂರ್ದಂಗಡಿಯಲ್ಲಿ ಒಂದು ಎಲ್ಲು ಜ್ಯೂಸ್ ಮತ್ತು ಒಂದು ಬಕೆಟ್ ಬೋಟಿ ತೆಗೆದು ಕೊಡಿಸಿದ್ದಾರೆ. ಕ್ಲೀನ್ ಹೋಗ್ಲಿ ಅಂತಲ್ಲ. ಅಲ್ಲ ಮತ್ತೆ ನೀವು ಯಾವಾಗ ಸಹ ಹೀಗೆ ತಿಂದು ವಾರಕ್ಕೊಮ್ಮೆ ಬಾ, ಆಗ ನಮಗೆ ರಜೆ ಸಿಗ್ತದೆ. ಅಂದ್ರೆ ಜಾಗೃತ ಮಗೋದು ಬುದ್ಧಿ ಕಲ್ಪಲೆ ಮಾರಿಗೆ. ನೆಕ್ಸ್ಟ್ ಸರ್ ಉಂಟು ಇನ್ನು ನಾಲ್ಕನೇದು ವಿಷಯ ಸರ್.
ತುಂಬಾ ಗಂಭೀರವಾಗಿ ಚಿಂತನೆ ಮಾಡುವಂತ ವಿಚಾರ ಇದು. ಎಂಚಿನ ಮಗನ ಸಾವು ಗುರು ಅಂದ್ರೆ ಯಾರು? ಗುರು ಅಂದ್ರೆ ಒಂದು ದೇವರ ಸಮ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಅಂತ ಒಂದು ಶ್ಲೋಕದಲ್ಲಿದೆ. ಅಂತ ಗುರು ಇವನ ಅಟ್ಟಹಾಸ ನೋಡಿ ಅಯ್ಯೋ ನಮ್ಮ ಪ್ರಫುಲ್ಲ ಟೀಚರ್ ಸೆರಂಗಿ ಕೈ ಅಂಕಾರ ನೋಡಿ ಒಂದು ಯಾಕೆ ಕೈ ಹಾಕಿದಾಗ ಎಲ್ದದ ಯಾಕ ಸುಮ್ಮನೆ ಒತ್ತಾಸಿ ಯಾರ್ಯಾರ ಮಾತಿಗೆ ಬಗುಳುದಲ್ಲ. ಸೆರಂಗಿ ಕೈ ಅದೆಂತ ಸರಂಗಿ ಕೈ ಹಾಕೋದು? ಅದೆಂತ ಒಳಗೆ ಬೀಗ ಹಾಕಿ ಚಪಾತಿ ತಿನ್ನಿಸಿದಾಗೆ. ಯಾರು ಚಪಾತಿ ವಿಷಯ ಬಿಡು ಮಾರೆ. ಸತ್ಯ ಸರ್. ಸುಮ್ನೆ ನೋಡ್ಬೇಕು, ಕಣ್ಣಾರೆ ಕಂಡು ಪರಂಬರಿಸಿ ನೋಡ್ಬೇಕು ಅಂತ ಈ ಅಪ್ಪ ಹೇಳ್ದಾರೆ ನನ್ಗೆ. ಸೆರಂಗಿ ಕೈ ಹಾಕ್ಲಿಕ್ಕೆ ನೀನು ದುಶ್ವಾಸ ಎಂಚಿನ ಒಪ್ಪ ಎಂಚಿನ ಅದೇನು ಪ್ರಫುಲ್ಲ ಟೀಚರ್ ಎಂಡ ಬಾಳ್ ಮೋಕೆಲಿ ಪ್ರಫುಲ್ಲ ಟೀಚರ್ ಎಂಡ ಬಾಳ್ ಮೋಕೆ ಅವು ಇಂಚಿನಲ್ಲ ಒಂಜಿ ತಿಂದ್ರಾಗ ಅಂತದ ಕೊಡ್ರೆ ಮುರಣಿ ಕೊಡ ನೀರುಳ್ಳಿ ಬಜೆ ಕೊಡ್ತಾಳ ಕೊರ್ದು ಕೊಡ್ದು ಆಂಕರ ಅರೆಗೆ ಎಂಡ ಮಿತ್ ಬಾಳ್ ಮೋಕೆ ಆಲೋರ ಎನ್ನ ಓ ದೇವರೇ ಆಡುದು ನೋಡಿ ಅಂತ ಬಂದ್ಬೇರು ಕನ್ನಡ ಅಂದ್ಬೇರು ಅಂತ ಎಷ್ಟು ಮಾರ್ಕ್ ಈ ವರ್ಷ ಅದು ಇದು ಪಂಡನ ಕೇನೊಂದು ಪೋಯ್ರು ಕೇನೊಂದು ಪೋನಾಗ ಒಂಜಿ ಆಮೇರ್ದು ಮಾರಾರ ಒಂಜಿ ಪೊಯ್ಯದ ಟಿಪ್ಪರ್ ಒಯ್ದುಂಡು ನೀರು ಕಡಪುಣ ಬರ್ಪುಣ ನಾನು ರಬಕ್ಕಂದ ಸೆರಂಗಲ್ ಮಾತು ವೈತಿಂಗ್ ಕಾಡ್ ಮಾತೆಲ್ಲ ಕ್ಲಾಪ್ ಹಾಕಿದ್ದೀರಿ. ಈಗ ನಾವು ಪ್ರಫುಲ್ಲ ಟೀಚರ್ ಟಿಪ್ಪಟ್ಟಿ ಚಪಾತಿ ಕಸಿ ಹಾಕ್ತೀರಿ. ಅಪ್ಪ ಯಾರೋ ಅಂತೀರ ಸರಿ ಆಯ್ತಾ? ನಿಮಗೆ ಖಾಲಿ ಸೆರಂಗನ್ ತೂದ್ಬೇಕು ಯಾಂದಾದ ಅನ್ಬೋಳು. ಪ್ರಫುಲ್ಲ ಟೀಚರ್ ನನ್ನ ಹತ್ರ ಬಂದು ಕೂಗಿದ್ದಾರೆ ಸರ್. ಎಂಡ ಬತ್ತು ಬುಲ್ದುನು ಪೊಂಜು ಬುಲ್ತಿನ್ ಸಾವ ಅದಂತ ಚಪಾತಿ ಇಂಚಿನ ತೂತಿನಕ್ಕೆ ಇಂಚ ಮಾತ ಮನುಷ್ಯ ಅಪಾದ ಮಾಡ್ಬೋದು. ಅದೆಲ್ಲ ಬಿಟ್ಬಿಡಿ. ಒಂದು ಕರೆಕ್ಟ್ ಆಗಿ ಕೇಳ್ಬೇಕು ಮಾಸ್ಟರ್. ಅಂತ ಹುಡುಗನನ್ನು ನೀವು ಅಪವಾದ ಹಾಕಿ ಅವ ಯಾವುದೇ ಸಂವಿಧಾನದ ವಿರುದ್ಧವಾಗಿ ಅವ ಹೋಗುವುದಿಲ್ಲ. ಕಾರ್ಯಾಂಗ ನ್ಯಾಯಾಂಗದ ಆ ಒಳಗೆ ಆ ಚೌಕಟ್ಟಿನ ಒಳಗೆ ಅದನ್ನ ನಿಲ್ಲಿಸ್ತೀರಾ? ಮತ್ತೊಂದು ವಿಷಯ ಎಂತ ವಿನಯ್ ಟೀಚರ್ ಮಗನನ್ನು ನೀವು ತೋಡಿಗೆ ದುಡ್ಡು ಹಾಕಿದ್ಯಾ? ಅದಕ್ಕೆ ಹೇಳಿ ಹಾಕಿದ್ಯಾ? ಎಂತ ಪಾಪ ಎಂತ ಒಂದು ನಿಷ್ಠಾವಂತನಾಗಿ ಬದುಕಲಿಕ್ಕೆ ಈ ಸಮಾಜದಲ್ಲಿ ಒಂದು ಚೂರು ಜಾಗ ಇಲ್ಲ ಅಲ್ಲ. ತಪ್ಪು ಮಾಡಲಿಲ್ಲ, ಅದಕ್ಕೆ ಹೇಳುದು ಬರೋಣಾಗಿ ಹುಟ್ಟಬಾರ್ದು, ಖಜಂಕಾಗಿ ಕೊಡ್ಪಬಾರ್ದು. ಪಾಪ ಏನಾರ ತಪ್ಪಿದ್ದಿ ಅಪಾದ ಪಾಡ್ ಮುಗುಳು ನೋಡಿ. ಎತ್ತಮ್ಮ ನಿಮ್ಗೆ ಶಾಪ ದೇವರು. ಸುಮ್ಮನೆ ಯಾರ ಮಾತು ಕೇಳಿ ಅಪವಾದ ಹಾಕಬಾರ್ದು ಮಾಸ್ಟರ್. ಈ ನುಗ್ಗುದು ಬಾರಿ ನಂದ ನುಗ್ಗುದು ಬಾರಿ ನಂದ ಏನು ತಪ್ಪು ಏನಲ್ಲ ನೀವು ಕೇಳಿದಿರಾ? ಕೇಳಿದಿರಾ? ಇಲ್ಲ ಮತ್ತೆಂತಕ್ಕೆ ಮಾತಾಡುದು? ಯಾಕೆ ದುಡಿದ ಸುಮ್ಮನೆ ಅವನಿಗೆ ಅಪವಾದ ಆಗಿದ್ರೆ ನಾನು ಮಲ್ಲಿಗೆ ಇಡ್ತೇನೆ. ನಾನು ಮಲ್ಲಿಗೆ ಆಗ ಅವನೇ ಹೇಳಿದು. ಅವ ಬರುವಾಗ ನಾವು ತೋಳುಬಡಿಯಲ್ಲಿ ನಟ್ಟವನ್ನು ಬರುದು. ನನ್ನ ಸಹಪಾಠಿ, ನನ್ನ ಒಳ್ಳೆ ಗೆಳೆಯ ಅವ ಹೇಳಿದ, ನನಗೆ ಶಾಲೆಗೆ ಹೋಗ್ಲಿಕ್ಕೆ ಬುಲ್ಲ, ಒಂದು ಮೂದೆ ಇಲ್ಲ, ಹುಷಾರಿಲ್ಲದಾಗೆ ಆಗ್ತದೆ, ಏನಾದ್ರೂ ಒಂದು ರಜೆ ಸಿಗುವ ಹಾಗೆ ಪರಿಹಾರ ಹೇಳ್ತೀಯ ಬುಲ್ಲ ಅಂತ ಹೇಳಿದ. ಪರಿಹಾರ ಕೊಡ್ಲಿಕ್ಕೆ ನೀನ ಅದಕ್ಕೆ ನಿನಗೆ ರಜೆ ಬೇಕಾ ಅಂತ ಕೇಳಿದೆ. ಅಷ್ಟೇ ಕೇಳಿದ್ದು. ಪುಟ್ಟು ತೋಡಿಗೆ ನೋಕಾಗಿ ಫುಲ್ ಚಂಡಿ ಚಂಡಿಯಾಗಿ ಬೊಲ್ಲದಲ್ಲಿ ಹೋದ್ರೆ ಪುಣ್ಯಾತ್ಮ ಹೋಯ್ತಲ್ಲ ಜೀವ. ತೊಂದ್ರೆ ಇಲ್ಲ. ಮತ್ತೆ ಅದೇ ತೋಡು ಅವನ ಮನೆ ಹತ್ತಿರನೇ ಹೋಗುದು, ಅಲ್ಲಿ ಎತ್ಕೊಂಡು ಹೋಗ್ತಾನೆ. ರಜೆ ಕೊಟ್ಟು ಸೀದಾ ಹೋದವ ಅವ್ರು ಚಂದ ರಜೆ ಕೊಟ್ಟು. ನನ್ನೇನು ತಪ್ಪುಂಟ ಇಲ್ಲ ನೋಡಿ. ಒಂದು ಒಳ್ಳೆಯ ಕೆಲಸ ಮಾಡುವಾಗ ಅದಕ್ಕೆ ನೀವು ಪ್ರೇರಣೆ ಶಕ್ತಿ ಆಗಿ ಎಂತ ಪ್ರೇರಣೆ ಮಾಡ್ತೀರಿ? ಅದು ಒಳ್ಳೆ ಒಳ್ಳೆ ವಿಷಯ. ರಜೆ ಮಾಡಿಸಿದ ಒಳ್ಳೆ ವಿಷಯ ಅದು. ಅಲ್ಲ ಅವನಿಗೆ ಖುಷಿ ಆಯ್ತಲ್ಲ. ನಾನು ಅವನಿಗೆ ಸಹ ಮಾಡಿದಲ್ಲ ಪಾಟಿಗೆ ಜೋಕುಳು ತಪ್ಪು ಗಿಬ್ಬಣ್ಣ ನೆರೋಡಿ ಎಲ್ಲ ಸಮಾಧಾನ ಪಾತ್ರ ಜೋರು ಮಾಡ್ಬಿಡಿ. ಬೈಬೇಕು ಮರ್ರೆ, ಬೈಬೇಕು, ಸುಮ್ಮನೆ ಅಲ್ಲ ಕುತ್ಕೊಳ್ಳೋದಲ್ಲ. ಯಾರು ಬೈದು? ತಂದೆ ನಾನು ದೋಸ್ತಿಯಾಗಿ ದೋಸ್ತಿ ಮಗನಾಗೆ ಮಕ್ಕಳಾಗೆ ನೋಡುದಿಲ್ಲ. ನನ್ನ ತಂದೆ ನನ್ನ ದೋಸ್ತಿಯಾಗಿ ನಿಮ್ಮಗೆ ಲಡಾಯಿ ಮಾಡುದಿಲ್ವ? ನಾನು ಮತ್ತು ಅವನೊಂದು ಸಾಕು ಎಲ್ಲ ವಿಷಯದಲ್ಲಿ ಶೇರ್ ಮಾಡ್ತೀನಿ. ನಾನು ಅವನಿಗೆ ಅಪ್ಪ ಅಂತ ಗೊತ್ತೇ ಇಲ್ಲ. ಮತ್ತೆ ಅವನಿಗೆ ನಾನು ಹೇಳಲೇ ಇಲ್ಲ. ಅವನ ಇಷ್ಟದನಕ್ಕೆ ಒಂದು ಕಣ್ಣು ಮಲೆದು ನನಗೆ ಗೊತ್ತಿಲ್ಲ. ಅವನಿಗೆ ಭಯೋತ್ಪಾದನೆ ಅಂತ ಗೊತ್ತೇ ಇಲ್ಲ. ಎಂತ ಬೇಕಾದ್ರೆ ಆಯ್ತಾ? ಪ್ರಶ್ನೆ ಆಯ್ತಾ? ನಿಮ್ಮ ಮುಖ ನೋಡ್ಲಿಕ್ಕೆ ಬಂದವರಲ್ಲ, ಹೋಗ. ಹೋಗುದು ಎಲ್ಲಿಗೆ? ಇನ್ನು ಸಹ ಉಂಟು ಸರ್. ಬೆಸ್ಟ್ ನಂಬರ್ ಇನ್ನೊಂದು ಉಂಟು ಸರ್ ಲಾಸ್ಟ್ಗೆ. ಇನ್ನೊಂದು ದೊಡ್ಡ ವಿಷಯ ಸರ್. ಒಂದು ಶಾಲೆಯಲ್ಲಿ ಭಯೋತ್ಪಾದನಾ ಕೃತ್ಯ ಮಾಡಿದ್ದಾನೆ. ಎಂತ ಮಾಡಿದ್ಯಾ? ಹಿಂದಿ ಕ್ಲಾಸ್ ಆಗುವಾಗ ಇವ ಶಾಲೆ ಒಳಗೆ ಕ್ಲಾಸ್ ಒಳಗೆ ಪಟಾಕಿ ಬಿಟ್ಟಿದ್ದಾನೆ. ಅದು ಒಂದು ಪಟಾಕಿ ಮಾಲೆ ಪಟಾಕಿ ಗೊಂಚಲ್ಲಿ ಬಿಟ್ಟದವ.
ಹೌದಣ್ಣ? ಅದು ಭಯೋತ್ಪಾದನೆ. ಭಯೋತ್ಪಾದನೆ ಕೃತ್ಯ ಅಲ್ವಾ ಅದು? ನಮಗೆ ಒಂದು ಪಟಾಕಿ ಬಿಡುವಂತ ಈ ನಮ್ಮ ಸಮಾಜದಲ್ಲಿ ಹಕ್ಕಿಲ್ವಾ? ಇದು ಮಾರೆ ನಿನ್ನ ಅಂಗಳದಲ್ಲಿ ಬಿಡಿ ಮನೆಯದ್ದು ಅಂದ್ರೆ ಪಟಾಕಿ ಅಂದ್ರೆ ತಪ್ಪಲ್ಲ, ಅದು ನನ್ನ ಮಿಸ್ಟೇಕ್ಸ್ ಅಲ್ಲ. ಮತ್ತೆ ಬಂದಿನ ಒಬ್ಬ ಮಂಗನ ಉಪದ್ರಂಡು ಬೊಂಡ ಪ್ರಭಾವ ತೆಂಡಲ್ ಮಾತ ದಕ್ಕುಂಡವು ಅವು ಪಟಾಕಿ ಬುಂಡ ಶಬ್ದ ಹೋಗ್ಬಿಡು ಆ ಶಬ್ದ ಬಲಿಪ್ಪು ಅಂದು. ಮಂಗ ಯಾರು? ಮಂಗ ಹಿಂದಿ ಮಾಸ್ಟರ್ ಮಂಗನ? ಹೌದಾನ? ಹಿಂದಿ ಮಾಸ್ಟರ್ ಮಂಗ ನೀನ್ ಪಟಾಕಿ ಬಿಡ್ಲಿಕ್ಕೆ ಹೌದಾನ? ಈ ಮಂಗನ ಅವಳಿಗೆ ಗೊತ್ತಿಲ್ಲ, ಅದು ಮಂಗ ಆ ಶಬ್ದಕ್ಕೆ ಓಡ್ತದೆ ಅಂದು ಇರತವನ್ನಿ ಪಟಾಕಿ ಬಿಟ್ಟ ಗರ್ನಲ್ ದಕ್ಕಂಡ ಮಂಗನಕಲ್ ತೋಟ ಬರ್ಬೋದು ಅವು ಬಾರೆ ಪರ್ದು ಮುರಂಡು ಕೈಲಿ ಪಾತೊಂದು ಹೋಯ್ತು ಶಾಲೆಗೆ ಮಕ್ಕಳು ಅಂತ ಒಂದು ಮಂಗೆ ಪುಗೆಳ್ತು ಮುಂದೆ ಬಲ್ತೀನಿ ಒಂಜಿ ಕೈಲಿ ಪರ್ದು ಒಂಜಿ ಕೈಲಿ ಪರ್ದು ತೋಟ ದಿವಸ ಬಿಡ್ಲಿ ಶಾಲೆ ದಿವಸ ಬಲ್ಪು ನೋವು ಎಂತ ಮೇರ್ ಬಂದಿರು ಒಂಜಿ ಪಟಾಕಿ ಪಾತೊಂದು ಬಾಲ ಬಂದಾಗ ನನ್ನ ಕೂಡ ಕಾಣದೆ ಪೋಪು ರಾತ್ರಿ ಶಬ್ದಕ್ಕೆ ಬಲಿಪಾಡು ಬಂದು ಪಟಾಕಿ ನಾಲ್ ದೈನುಂಡೆ ಒಂಜಿಂಚ ಓಲದ ಒಳಗೆ ಮಾಲದ ఆయన ಗಾಡಿ ನೆಟ್ಟು ಕಿಸೆಟ್ ಗೀತೆ ఆయన మెత్తే పుర్తు నుకుదు పడతాయి కలువి అవి నవ్విందినమే అవు పటాకి మంగలు అవు పొడ పైన కొనుక్కుని వండాను అంద దుకాబండి దోచిపోయించి ఉద్ద అవుతుంది ఆయన రప్ప పతొంది పోదు నమ్మ అటిల్ మొలపల కోనే జలపడదు కడ్డి కంతిని బడబడ బడబడ పట్టు దూరింగ్ పటాకి అన్న పుడత తినాయి దూరింగ్ ಪಟಾಕಿ ತಂದ ತಪ್ಪಲ್ವಾ? ಎಲ್ಲ ಒಂಥರಕ್ಕೂ ಕಾರಣ ನೀನೆ ಅಲ್ವಾ? ನೀನಿಂದ ಸ್ಟಾರ್ಟ್ ಆಗುದಿಲ್ಲ. ಪಟಾಕಿ ತಂದದ್ದು ನಾನು ಸರಿ, ಅದು ಹೊಡೆದದು ನಾನಲ್ಲ. ಹಾಗೆ ನಂದೇನ್ ತಪ್ಪ? ಹೊಟ್ಟದ್ದು ಯಾಕೆ? ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿಮ್ಮ ಮಾತಾಡಬೇಡಿ ಮಾರ್ರೆ, ನೀವು ಸರಿ ಇದ್ದೀರಾ ಅವನಿಗೆ ಎಲ್ಲದಕ್ಕೂ ನೀವು ನಿಮ್ಮೊಂದು ಉದಾಹರಣೆ ಉಂಟು. ಹೊಗಲನ್ನು ಹಾಕಿಕೊಂಡು ಕಿರಿಕಿರಿ ಆಗ್ತದೆ ಮಾರ್ರೆ, ಕಿರಿಕಿರಿ ಆಗ್ತದೆ. ಸಾಕಲ್ಲ ಹೋಗುವಲ್ಲ? ಇಲ್ಲ 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 ವಿಷಯ ಉಂಟು ಮಾಸ್ಟ್ರೆ. ಇನ್ನೊಂದು ವಿಚಾರ ಉಂಟು, ಗಂಭೀರವಾದ ಒಂದು ವಿಚಾರ. ಏನು ಈ ವಿಷಯ ನಿಮ್ಗೆ ಗೊತ್ತಾದ್ರೆ ಅವನೊಂದು ಸೀದಾ ನನಗೆ ಕಳಿಸು. ಒಂದು ಸಂಜೆ ಹೊತ್ತು ಕ್ಲಾಸಿಗೆಲ್ಲ ರೈಡ್ ಮಾಡುದು ಒಂದು ಅಭ್ಯಾಸ ಉಂಟಲ್ಲ ಮಾಸ್ಟ್ರೆ. ನಾನು ಹಾಗೆ ರೈಡ್ ಮಾಡ್ಕೊಂಡು ಹೋಗಿ ಸೀದಾ ನಮ್ದು ಸಣ್ಣ ಆಡಿಟೋರಿಯಂ ಉಂಟಲ್ಲ ಅದ್ರ ಪಕ್ಕಕ್ಕೆ ಹೋಗ್ತೇನೆ. ಕಿಟಕಿಯಿಂದ ಬೆಳಗ್ಗೆ ಒಳಗೆ ಬರ್ತಾ ಉಂಟು. ಕಿಟಕಿಯಲ್ಲಿ ನುಗ್ಗಿ ನೋಡ್ತೇನೆ, ಒಂದು ಮರೆಯಲ್ಲಿ 2 ಜೀವ ಕಾಣ್ತಾ ಉಂಟು. ಯಾರಂತ ನೋಡ್ತೇನೆ, ಇವ ಮತ್ತು ನಮ್ದು ವಾಚ್ ರಿಪೇರಿ ವಾಸಣ್ಣಂದು ಮಗಳಿದ್ದಲ್ಲ ಶಕಿಲ, ಹೌದು, ಒಂದು ಪಜ್ಜೆ ಚಾಪೆ ಹಾಕಿ ಎದುರು ಬದುರು ಮಲಗಿದ್ದಾರೆ ಒಟ್ಟಿಗೆ. ಯಾಕೆ ಯಾಕೆ ಮಲಗಿದ್ಯಾ? ಸರಿ ಹೇಳು. ಕಕ್ಷಿದಾರನಿಗೆ ಶಿಕ್ಷೆ ಖಚಿತ. ಟೀಸ್ ಇಟ್ಕೊಂಡು ಸೀದಾ ಮನೆಗೆ ಕೊಡು. ಕೇಳಿ ಮಾಸ್ಟರ್, ಒತ್ತಾಸಿ ಆ ಮನುಷ್ಯ ಹೇಳ್ದಂತ ಒತ್ತಾಸಿ ನೀವು ಇದು ಮಾಡುದಲ್ಲ. ಮತ್ತೆಂತದ ಚಾಪೆ ವಿಷಯ ಎಂತ ಅಂತ ನಿಮಗೆ ಸತ್ಯ ಗೊತ್ತುಂಟಾ? ಎಂತ ಒತ್ತಾಸಿ ಹೇಳ್ದೆ ಅಂತ ಚಾಪೆ ಹಾಕಿ ಎಂತ ಮಲಗಿದ್ದು ಅಂತ ಭಾವನೆ ಯಾಕೆ ನೀವು ತಲೆಗೆ ತುರಿಸುದು? ಮತ್ತೆ ನನ್ನ ಕಣ್ಣಾರೆ ನೋಡಿದ್ದೇನೆ. ಕಣ್ಣಾರ ನೀವು ನಿಮ್ಮದು ಎಷ್ಟುಂಟು ಅವಂತಲ್ಲ? ಎಲ್ಲಿಯಾದ್ರೂ ಶಾಲೆಯಲ್ಲಿ ಇದು ಇಂಥದ್ದುಂಟಾ? ಎಂತದುಂಟಂತ ಎಂತದುಂತ ಕೇಳಿದ್ದೀರಾ ನೀವು? ಎಂತಾಯ್ತು ಎಂತಾಯ್ತು ಹೇಳು. ಅದು 4:45 ಸೂರ್ಯ ನೆತ್ತಿಗೆ ಏರುವ ಸಮಯದಲ್ಲಿ ಗೋಧೂಲಿ ಲಗ್ನ, ದನಗಳು ಹಟ್ಟಿಗೆ ಬರುವ ಪ್ರಾತಃಕಾಲ. ಬಯ್ಯಾನಗ ಪಂಡ ಮಾರೆ ಪ್ರಾತಃಕಾಲ ಗೋಧೂಲಿ ಲಗ್ನ ಕರ್ಮ. ನಿನ್ನ ವಿಷಯ ಬರಡಿ ಬೇಗ. ಮತ್ತು ಕಾಗೆಗಳ ಕಾಕ ಇಲ್ಲ, ಕೋಗಿಲೆಯ ಕೂಕು ಇಲ್ಲ. ಅಂತ ವಾತಾವರಣದಲ್ಲಿ ನಾವು ಹೀಗೆ ಹೋಗ್ತಾ ಇರುವಾಗ ಅವಳು ವಾಚ್ ರಿಪೇರಿ ವಾಸನ ನಮಗ ಸಾಕಿಲ್ಲ ಬುಳ್ಳ ಅಂತ ಕರೀತಾರೆ. ಆಗ ನಮ್ಮ ಮುಖ ನೋಡು, ಅದೆಂತ ಮ್ಯೂಸಿಕ್ ಯಾವ ಕರ್ಮಕ್ಕೆ ಓ ಪುರುಷೋತ್ತಮನ ಅವನ ಕೇಳಿ. ನಮ್ಮ ಕೇಳಿ, ನನ್ನಲ್ಲಿ ಒಬ್ಬ ಕವಿ ಅಡಗಿದ್ದಾನೆ. ಕವಿಯಲ್ಲ ನಿನ್ನ ಅಪ್ಪ ಗಿಬ್ಬಣ್ಣ ಬಡಗದು ನಿಮ್ಮನ್ನ ಒಳಗೆ. ಯಾರು ಸಾಡಾಗ್ಲಿ, ಅವಳು ಈಗ ಹೋಗುವಾಗ ಬುಳ್ಳ ಅಂತ ಕರೆದ್ಲು. ನನಗೆ ತಿರುಗಿ ನೋಡಿದೆ. ತಿರುಗಿ ನೋಡುವಾಗ ಒಂದೊಂದು ಮುಖ ಲುಕ್ಕು. ಆದ ನಂತರ ಅವಳು ಕೇಳಿದ್ಲು, ಬುಲ್ಲ, ಈಗ ಎಲ್ಲರೂ ಮಕ್ಕಳು ಆಟಕ್ಕೆ ಹೋಗಿದ್ದಾರೆ, ನಾವೇನಾದ್ರೂ ಒಂದು ಆಟ ಆಡುವ. ನಾನು ಹೇಳಿದೆ, ಯಾವ ಆಟ ಮಗ? ಅದು ನಾವು ಹಾಗೆ ಮಾತಾಡ. ಅದಕ್ಕೆ ಅವಳು ಹೇಳಿದ್ದು, ಗಂಡ ಹೆಂಡತಿಯ ಆಟ ಆಡುವನ. ನಾವು ಹೂ ಅಂದಿ. ಚಾಪೆಯಲ್ಲಿ ಮಲಗಿ ಗಂಡ ಹೆಂಡತಿ ಆಟ. ಗಂಡ ಹೆಂಡತಿ ಆಟ ಬೇರೆ ಇಲ್ವಾ? ಅದೇ ಗಂಡ ಹೆಂಡತಿ ಆಟದಲ್ಲಿ ನಾವು ಮಲಗುವ ದೃಶ್ಯ. ಅದು ಮಲಗುವ ದೃಶ್ಯ ಮಾತ್ರ, ಬೇರೆ ಇಲ್ವಾ?
ಉಂಟು. ಯಾವುದು? ಇವರು ಬರುವಾಗ ಆ ದೃಶ್ಯ ಆಗ್ತಿತ್ತು. ಅದಕ್ಕಿಂತ ಮೊದಲು ಕೆಲವು ದೃಶ್ಯ ಆಗಿದೆ. ಯಾವುದು? ನಾನು ಆಫೀಸಿಗೆ ಹೋಗುದು, ಅವನ ಟೈ ಸರಿ ಮಾಡುದು, ಮತ್ತು ಚಹಾ ಕೊಡುದು, ಒಂದು ನಗು, ಒಂದು ಅಸ್ಕ್ ಅಂತ ಹೇಳುದು, ನಮ್ಮ ದಾಂಪತ್ಯ ಜೀವನದ ಊಟಕ್ಕೆ ಕೂತ್ಕೊಳ್ಳು, ಅದೆಲ್ಲ ಆಗಿದೆ. ಎದ್ದನೆಯಲ್ಲಿ ಗಾಳಿ ಹಾಕುದು. ತಂದೆಗೆ ಹೇಳಿದೆ, ಎದ್ದರಲ್ಲಿ ಗಾಳಿ ಹಾಕುದು. ಫ್ಯಾನ್ ಇಲ್ಲಲ್ವಾ? ಫ್ಯಾನ್ ಇಲ್ಲ, ಕರೆಂಟ್ ಹೋಗಿದ್ದೆ. ಕರೆಂಟ್ ಹೋಗೋ ಫ್ಯಾನ್ ಯಾಕೆ ಸಾವುಗ ಸರಿ ಮಕ್ಕಳು ಮಾಡ. ಅದು ನಾವು ಸ್ಕೂಲ್ ಉಂಟಲ್ಲ, ಅದಕ್ಕೆ ನಾವೊಂದು ಪ್ರಾಕ್ಟೀಸ್ ಆಗಿ ಮಾಡಿ ಹಾಗೆ ಮಲಗಿದು. ಅದನ್ನು ಸಹ ನೀವು ಅಪಪ್ರಚಾರ ಮಾಡ್ತೀರಲ್ಲ. ಶಾಲೆಯಲ್ಲಿ ಆ ತರ ಮಾಡಿ ತಪ್ಪಲ್ಲ ಸರ್. ತಪ್ಪೆಂತದು? ನಾವು ಗಂಡ ಹೆಂಡತಿ ನಾಡ್ದು ಸ್ಕೂಲ್ ಅದೇ, ನಾನು ಗಂಡ ಅವಳ ಹೆಂಡತಿ, ನೀನು ಮಗ ಆಗ್ತಾರೆ ಆಗು. ಮೇಧಾವಿ ನಮ್ಮದು ಹೇಳ್ತೀರಲ್ಲ, ನಿಮ್ಮದು ಹೇಳ್ಬೇಕಾ? ಕೇಳು ಶ್ರೀನಿವಾಸ ಮಾಸ್ಟರ್, ಎಲ್ಲ ಹೇಳ್ತೀರಲ್ಲ, ನನ್ನ ಕಂಪ್ಲ ನಾನು ಮಾಡೋಣ. ಇದೇ ಗೊತ್ತು ಬಾಪ. ನಾನು ನಮ್ಮ ಕಾಂತಾರ ಪಿಕ್ಚರ್ ಹೋನಾಗ ಈ ಪಿಕ್ಚರ್ ನಿಂತಾರೆ ಎಂಕೊಂದು ಸರ್ವೆ ಅನ್ಕೊಂಡು ಅಭ್ಯಾಸ ಪ್ರಪಂಚ ತೂಲಾಗ ನೇರ ಪ್ರಪುಲಲ್ಲಿ ತಲ್ಲಿದ್ರು ಕೂಲ್ದೇನು 5 ಸಬ್ಜೆಕ್ಟ್ ಗುಳಿಗೆ ಬಟ್ಟು ಅನ್ನಾಗ ಮೇಲೆ ಹಾಕೊಂಡು ನಾರಾಜ್ ಈ ಗುಳಿಗನೇತು ಅಂತಾರೆ, ನಾಯಿ ಗುಳಿಗಂತು ಅಂತ. ಯಾನ್ ಪೂರ ಮಾಸ ಏನ್ ಮನ್ಪುಜಿ ಹೆಂಗ್ ಬನ್ಯಾಗ ಇರೇನ್ ಮನ್ಪುನಿ ಎಲ್ಲ ಮಾಸ ನಿಮ್ಮಾಗೆಲ್ಲ. ಮತ್ತು ಇವಕ್ಕೆಲ್ಲ ಹೇಳಿದೆಲ್ಲ ನೀವು ಸತ್ಯ ನಂಬಿದಿರಲ್ಲ, ನಿಮಗೆ ಸ್ವಯ ಅಲ್ವಾ? ನಾನು ಹೇಳ್ತೇನೆ ಎಲ್ಲರೂ ಸಹ ಬಗ್ಗೆ. ನೀವು ಅವತ್ತು ಪ್ರಪಂಚರಿಗೆ ಮಧುರೆಯ ಸೀರೆ ಕೊಟ್ಟದ್ದು ಅದಿಲ್ಲ, ಬೈಕಲ್ಲಿ ರಾಪಿಸಿದ್ದು ಅದಿಲ್ಲ, ಪಾಪುಲಾರಿಚಾರಿಗೆ ಗೆಜ್ಜೆ ಕೊಟ್ಟದ್ದು ಅದಿಲ್ಲ, ಇವ ಹಿಂದುಗಡೆ ಕುಚು ಮಾತಾಡ್ತದ್ದು ಅದಿಲ್ಲ, ಎಲ್ಲವೂ ಇಲ್ಲ. ಮತ್ತೆ ಯಾಕೆ ನೀವು ಇಲ್ಲೆಲ್ಲ ಹೋಗುವ ಮೆಲ್ಲ, ಇವರಿಗೆ ಹುಚ್ಚರಿಗೆಲ್ಲ ನಾವ್ಯಾಕೆ ఆయన కంప్లైంట్ పండాడు నిన్న ఓంటే నాలుగు పత్తు ఊందు దిపాను ఇంచినాల మలపాడు దాదాపుళ్ళ సయ్యాడు ఆయన నుంచి నమ్మ తూపిననే వచ్చి యాన్ని రిటైర్డ్ అయినట్ట ఆ మూలే ఉప్పాడు. ಅಲ್ಲ ಮತ್ತೆ ಆಗದೆ ನಿಮ್ಮನ್ನು ನಾನು ನೋಡ್ತಿದ್ದೇನೆ. ನೀವು ಬಂದ ಕೂಡಲೇ ನೀವು ಶಾಂತಿ ಪ್ರಿಯರಾಗಿಲ್ಲ. ಒಂದು ಮಾಸ್ಟರ್ ಹೇಗೆ ಇರಬೇಕು, ಒಂದು ಮಕ್ಕಳ ಹತ್ರ ಹೇಗೆ ಮಾತಾಡಬೇಕು ಎನ್ನುವ ಆಲೋಚನೆ ನಿಮಗೆ ಉಂಟಾ? ಒಟ್ರಾಸಿ ಬಂದು ಬೈತೀರಲ್ಲ ಮಾಸ್ಟ್ರೆ, ಹುಚ್ಚರಾಗೆ ಮಾಡ್ತೀರಿ ಮಾಸ್ಟರ್ ನೀವು. మగకి ఎంచిన కల్పదరి మరలేని కూడా లేననే ఉచ్చ ಮಾಸ್ಟರ್ ಅಂತ ಹೇಳುವಾಗ ಇಡೀ ಲುಕ್ ಅನ್ನ ಲುಕ್ ಇಡೀ ಕರೆಕ್ಟ್ ಅಂಚೆ ತೂಪುಜಿ ಹಾಗೆ ಯಾಪ ಜನ್ಮ ಎದು ಹಾಗೆ ಜನ್ಮ ಫಸ್ಟ್ ಅಬೋಪುಜಿ ನಾವು ಆಲೋಚನೆ ಮಾಡ್ಬೇಕು. ಕೇಬಲ್ ಎಡ್ಡೆ ನಿಗಳು ಬಾಡ ಕ್ಲೋಸ್ ಅಪ್ ದ ಕ್ಯಾಮರಾ ರೇಂಜ್ ದಿಕ್ಕಿನ ವಾಯ್ಸ್ ದ ರೇಂಜ್ ತಿಕ್ಕುರೆ పగ్గుకు మన్ను పడలేంచి జార్దేడు పోడంచి ಇನ್ವಾಲ್ವ್ಮೆಂಟ್ ರೆಡಿ ಸರ್ ರೆಡಿಯಾ ಬೇರೆ ಜನ ಶಾರದೆ ಜಯರಾಜ್ ಸುನಿಲ್ ಎಲ್ಲಿ ಬರಲಿ ಸರ್ ಅವ್ ಲಾಸ್ಟ್ ಗೆಪ್ಪುಗಣ ಅದಕ್ಕೆ ಕುಲ್ದಿನಂತೆ ಸ್ಟಾರ್ಟ್ ಆಗುಗ ಸರ್ ನೀವು ಮಾತಾಡಿ ಅಶೋಕ್ ಟೇಕಂದು ಒಂಜಿ ಪನ್ನೋಡು ಇಂಜಿನ ಕಾಪು ಬರ್ದಂತಾರೆ ಹೇಳ ಅವ್ರದ್ದು ಎಂತ ವಿಷಯ ಹೇಳ್ಬೇಕು ನಂಗೆ. ಹೇಳು ಈಗ ಹೇಳ ಅವ್ರದ್ದು ಎಂತ ವಿಷಯ ಅಂತ ಹೇಳ. ನೀನು ಮಾಸ್ಟರ್ ಅವರು ಮಾಸ್ಟರ್ ನನಗೆ ಎಲ್ಲಿ ಗೊತ್ತುಂಟು. ಹೇಳು ನೀವು ಪಾಪ ಇರು ತೋತಿದ್ದಾರೆ ಕಾಂತಾರ ಪಿಕ್ಚರಿಗೆ ಹೋಗುವಾಗ ನೀವು ಇಬ್ಬರು
ಪ್ರಫುಲ್ಲ ಟೀಚರ್ ನೀವು ಸಹ ಒಟ್ಟಿಗೆ ಕೂತ್ಕೊಂಡು ಪಿಕ್ಚರ್ ನೋಡಿದ್ದು ಆಗ ಲಾಸ್ಟಿಗೆ ರಿಷಬ್ ಶೆಟ್ಟಿ ಅವರಿಗೆ ಗುಳಿಗ ಮೇಯಲ್ಲಿ ಬರುವಾಗ ಓ ಅಂತ ಹೇಳುವಾಗ ನೀವಿಬ್ಬರು ಅರಂಟಿ ಅಂತ ಇದ್ದದವರನ್ನು ಯಾವುದು ನಿಮ್ಮದು ಕಥೆಗಳಿಲ್ಲ ಪಾಪ ಹಿಡ್ದೇ ಕುಳ್ದಾರು ಹೋಗೋ ಎಲ್ಲ ಹೋಗಲ್ಲ ಶ್ರೀಕಾಂತಣ್ಣ ಮಧುರದ ಸೀರೆ ಕೊಟ್ಟು ಮುಂಡಕ್ಕೆ ಮುತ್ತ ಕೊಟ್ಟದ್ದು ಅದಿಲ್ಲ ಬೊಲ್ಲಿಯ ಕಾಲ್ಗೆಜ್ಜೆ ಕೊಟ್ಟದ್ದು ಅದಿಲ್ಲ ಸಾಗುದಿನ ಬಲೆ ಪೋಯಿ ಅಂತ ಬನಿ ಬಗರ್ದೆ ಕೋರಿ ಅಂತ ಕೂರು ಅಂತ ಕೂರ್ದು ಎಂಡ ಪಣ್ಣಂತು ನಾವು ಏನನ್ ಕೇರ್ಲಿ ಪಣ್ಣಂತು ಯಾನ್ ಬಕ್ಕ ಟ್ರೈನ್ ಕೇರ್ಲಿ ಗಿಬಣ ಒಂಜಿ ನಮ್ಮನೇನು ಬರ್ಲಿ ತಿಳಿಸಿದ್ ಮಾರ್ ಸುರುಕ ಏನ್ ಕೇರ್ಲಿ ಈಗ ಕೋರಿನ ಕೇಳಿದ್ ಕಜಿ ಹೋಗ್ಬೇಡಿ ನೀವು ಆವತ್ತು ಮದುವೆ ಸೀರೆಯನ್ನು ಪ್ರಫುಲ್ಲಟಿ ಚದಿ ಕೊಟ್ಟದ್ದು ಅದಿಲ್ಲ ಈಗಲ್ಲ ಅಡಗಿ ಚಪಾತಿ ತಿನ್ನದು ಅದಿಲ್ಲ ನೀವು ಪ್ರಫುಲ್ಲಟಿ ಚದಿ ಗೆಜ್ಜೆ ಕೊಟ್ಟದ್ದು ಅದಿಲ್ಲ ಇವ ಬೈಕಲ್ಲಿ ಭಾಗೀರಥನ್ನು ರಾಪಿಸಿದ್ದು ಅದಿಲ್ಲ ಎಲ್ಲವೂ ಇಲ್ಲ ಮತ್ತೆಲ್ಲ ನಮ್ಮನ್ನೇ ಯಾಕೆ ಅದು ತಪ್ಪುಂದೆ ನಿಮ್ಮ ಬಗ್ಗೆ ಯಾರ ಹತ್ರ ಆದ್ರೆ ಅಪಪ್ರಚಾರ ಮಾಡಿದೇನಾ ಮಾಡಬೇಕಾ ಒಂದು ನಿಮಿಷ ಪೋಸ್ಟರ್ ಅಂಟಿಸಿ ಎಲ್ಲ ಓಕೆ ರೆಡಿ ರೀಟಿಗ ಕಾಲ ಕೆಟ್ಟೈತಪ್ಪ ನೀನು ವಿನಯ್ ಟೀಚರ್ ಮಗನುಂಡು ವಿನಯ್ ಹೇಳಿದ್ರು ನನಗೆ ವಿನಯ್ ಟೀಚರ್ ಮಗನುಂಡು ನೀನು ತೋಡಿಗೆ ದುಡಿದ್ಯಾನ ಬಸ್ ರೆಡಿ ಅದಕ್ಕೆ ಹೇಳಿ ಆತೆ ಕ್ಲಾಸಿನಲ್ಲಿ ಯಾರ್ದು ಕ್ಲಾಸ್ ಅದು ಪಡಿವಾಲ ಮಾಸ್ಟರ್ ಕ್ಲಾಸಲ್ಲಿ ಬೇಡಿಕೆ ಮಾಡಿದ್ದೆ ನೆಕ್ಸ್ಟ್ ಇದು ನಾಲ್ನೇದ ಕನ್ನಡ ಕೊರಿಯಾ ಓ ಪಾಂಡ್ರಂಗ ಓಣ ಆಯ್ತಣ್ಣ ಇಲ್ಲ ಏನಾಗುದಿಲ್ಲ ಚಾನೆಲ್ದ ಬರ್ತಿ ಅದು ನನ್ನ ಕಲಿಸೋದು ನಾನು ಅದು ಒಳಗೆ ಅಲ್ಲ ನಿಮ್ಗೆ ಅದು ಬಾಹ್ಯ ಪ್ರಪಂಚಕ್ಕೆ ಎಂತ ಕಷ್ಟ ಅದು ಬಾಹ್ಯ ಪ್ರಪಂಚಕ್ಕಿಂತ ಏನಾದ್ರೂ ಉಪದ್ರ ಆಗಿದೆ ಕೃಷ್ಣಪ್ಪ ಶ್ರೀನಿವಾಸ ಮನೆ ದೇವರು ಇರ್ನ ಮಗಲ್ನ ಕ್ಲೈಮ್ಯಾಕ್ಸ್ ಬೈದಿ ಅವು ಹೆಂಗ್ ಐನ್ ಕಾಪನೆ ಕ್ಲೈಮ್ಯಾಕ್ಸ್ ಏನಿಲ್ಲ ಅಲ್ಪ ನೆಕ್ಸ್ಟ್ ಕಂಪ್ಲೇಂಟ್ ನೆಕ್ಸ್ಟ್ ಉಂಟು ಅವನು ಶಾಲೆಗೆ ಬರಬಾರ್ದು ಇನ್ನು ಅನಿಷ್ಟ ಪಿಂಡ ಹೇಳು ಎಲ್ಲ ಕಂಪ್ಲೇಂಟ್ ಮಾಡಿ ಬಂದಿದ್ದು ಬೇಗ ಅವರು ಅದನ್ನು ಲಿಸ್ಟ್ ಮಾಡಿದ್ದಾರೆ ಇನ್ನೊಂದು ಮಾಸ್ಟ್ರೆ ನಮ್ಮ ಶಕುಂತಲ ಟೀಚರ್ ಇದ್ದಾರಲ್ಲ ವಿಜ್ಞಾನದ್ದು ಇಂದು ಕರ್ಕೊಂಡು ಹೋಗ್ತೀರಾ ಸಂಜೆ ಎಲ್ಲ ಅವರದ್ದು ವಿಜ್ಞಾನ ಕ್ಲಾಸ್ ಆಗುವಾಗ ಇವ ಕರ್ಕೊಂಡು ಹೋಗ್ತೀರಾ ನೆಕ್ಸ್ಟ್ ಪನ್ ಏತ್ ಜೋಗುಲ ಯಾರಿಗೆ ಬೈದು ನೀನು ನೆಕ್ಸ್ಟ್ ಪನ್ ಚಪಾತಿ ಮನುಷ್ಯ పిలికులు కామెడీ దా పిలికులు కాపీ కాడ్ర బిత్తులుడు రంగు గుంచెడు